ಗ್ರಾಮದೆಡೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಮಾಜಮುಖಿ ಚಿಂತನೆಯ ಗಣ್ಯರೆಲ್ಲರನ್ನು ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾದ ತಮ್ಮ ವಾಕ್ಚರಿಯಿಂದ ತುಳುನಾಡಿಗರ ಹೃದಯಕ್ಕೆ ತೀರ ಹತ್ತಿರವಾಗಿರುವ ಬ್ರಹ್ಮಶ್ರೀ ನಾರಾಯಣಗುರು ಅಧ್ಯಯನ ಪೀಠದ ಸಂಯೋಜಕರಾಗಿರುವ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ಇವರು ಗೌರವಯುತವಾಗಿ ವೇದಿಕೆಗೆ ಕರೆದುಕೊಂಡು ಹೋಗಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಉದ್ಘಾಟಕರಾಗಿ ನಮ್ಮ ಜೊತೆಗಿದ್ದಾರೆ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ PS ಎಡಪಡಿತ್ತಾಯ. ಅಧ್ಯಕ್ಷರಾಗಿ ಶ್ರೀಮತಿ ಚಂಚಲಾಕ್ಷಿ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕೊಣಾಜೆ. ಮುದದಿಂದ ನೀ ಬಂದು ಹರಸು ಗುರುವೇ, ಗುರುವೇ ನಾನಿನ್ನ ನಂಬಿದೆ, ಗುರುವೇ ನಾನಿನ್ನ ನಂಬಿದೆ, ಜಗದೋದ್ಧಾರಕನ ನಿನ್ನ ಜಗದೋದ್ಧಾರಕನ ನಿನ್ನ ನಂಬಿದೆ, ಗುರುವೇ ನಾನಿನ್ನ ನಂಬಿದೆ. ಶಿವಗಿರಿಯ ಪುಣ್ಯ ಕೋಟಿ ಗುರುವೇ, ಶಿವಗಿರಿಯ ಪುಣ್ಯ ಕೋಟಿ ಗುರುವೇ, ಅಡಿಗಡಿಗೆ ನಿನ್ನ ನೆನೆದು ಭಜಿಸುವೆ, ದೀನರ ಪಾಲಿನ ಬಂಧುವೇ, ನಿನ್ನ ಪಾದ ಕಮಲಕ್ಕೆ ಸದಾ ಎರಗುವೆ, ಗುರುವೇ ನಾನಿನ್ನ ನಂಬಿದೆ. ಒಂದೇ ಜಾತಿ ಒಂದೇ ಮತವೋ, ಒಬ್ಬನೇ ದೇವನು ಈ ಜಗಕ್ಕೆ, ಒಂದೇ ಜಾತಿ ಒಂದೇ ಮತವೋ, ಒಬ್ಬನೇ ದೇವನು ಈ ಜಗಕ್ಕೆಂದು ಸಾರಿದ ಮಹಾಮಹಿಮನೇ, ಗುರುವೇ ನಾನಿನ್ನ ನಂಬಿದೆ, ಜಗದೋದ್ಧಾರಕನ ನಿನ್ನ ನಂಬಿದೆ, ಗುರುವೇ ನಾನಿನ್ನ ನಂಬಿದೆ. ನಡೆಯ ನುಡಿ ಪ್ರಾಸ್ತಾವಿಕದೊಂದಿಗೆ ಬಂದಿರುವ ತಮ್ಮೆಲ್ಲರನ್ನು ಸ್ವಾಗತಿಸಲಿದ್ದಾರೆ ಈ ಕಾರ್ಯಕ್ರಮದ ಸಂಯೋಜಕರಾದ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ಇವರು. ಬ್ರಹ್ಮಶ್ರೀ ನಾರಾಯಣಗುರು ಅಧ್ಯಯನ ಪೀಠ ಮಂಗಳೂರು ವಿಶ್ವವಿದ್ಯಾನಿಲಯ ಇದರ ಸಂಯೋಜನೆಯಲ್ಲಿ ನಡೆಯುವಂತಹ ಕಾರ್ಯಕ್ರಮ ಮಂಗಳೂರು ವಿಶ್ವವಿದ್ಯಾನಿಲಯದ ದತ್ತು ಸಂಸ್ಥೆಯಾದಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಣಾಜೆ ಪದವು ಇಲ್ಲಿ ಗುರುನಡೆ ಗ್ರಾಮದೆಡೆ ಎನ್ನುವಂತಹ ಕಾರ್ಯಕ್ರಮವನ್ನು ಅಧ್ಯಯನ ಪೀಠ ಸಂಯೋಜಿಸಿಕೊಂಡಿದೆ. ಯಾಕೆ ಇಲ್ಲಿ ಸಂಯೋಜಿಸಿಕೊಂಡಿದೆ ಅಂತ ಹೇಳಿದರೆ, ನಿಜವಾದ ಸಂಸ್ಕೃತಿ ಇರುವಂತಹ ಗ್ರಾಮ, ಸಂಸ್ಕೃತಿ ಗ್ರಾಮ ಇದು. ನಮ್ಮ ವಿಶ್ವವಿದ್ಯಾನಿಲಯದ ಆಸ್ತಿ
ಅಲ್ಲಿ ಸ್ನಾತಕೋತ್ತರ ವಿಭಾಗದಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳಲ್ಲ, ಅದು ಸಂಸ್ಕಾರ. ಆದರೆ ಸಂಸ್ಕೃತಿ ನೀವು, ಸಂಸ್ಕೃತಿಯ ಮೂಲಕ ಅಲ್ಲಿ ಸಂಸ್ಕಾರ ಅದು ಪರಿಪಕ್ವಗೊಳ್ಳುತ್ತಾ ಇದೆ. ಆದ್ದರಿಂದ ವಿಶ್ವವಿದ್ಯಾನಿಲಯದ ಆಸ್ತಿ ಈ ಗ್ರಾಮದ ವಿದ್ಯಾರ್ಥಿಗಳಾದಂತಹ ನೀವು ಎನ್ನುವಂತಹ ಕಾರಣದಿಂದ ನಾರಾಯಣ ಗುರುಗಳ ತತ್ವಚಿಂತನೆಗಳನ್ನು ಈ ನಿಮ್ಮ ಪ್ರೌಢ ಹಂತದಲ್ಲಿ ನೀವು ಮೈಗೂಡಿಸಿಕೊಳ್ಳಬೇಕು ಎನ್ನುವಂತಹ ಒಂದು ಉದ್ದೇಶದಿಂದ ನಾವು ನಿಮ್ಮ ಗ್ರಾಮಕ್ಕೆ ಬಂದಿದ್ದೇವೆ. ಇದು ನಾರಾಯಣ ಗುರುಗಳ ನಡೆ. ಕೋಣಾಜೆ ಎನ್ನುವಂತಹ ಒಂದು ಕಾಲದಲ್ಲಿ ಕೋಣಗಳು ಇಲ್ಲಿ ಹೂಂಕರಿಸುತ್ತಿದ್ದಂತಹ ಈ ಗುಡ್ಡ ಪ್ರದೇಶದಲ್ಲಿ ಇವಾಗ ಮನುಷ್ಯ ಸಂಪತ್ತು ಇಲ್ಲಿ ಬೆಳೀತಾ ಇದೆ. ವಿಶ್ವಕ್ಕೆ ಮಾದರಿಯಾದಂತಹ ಯುವ ಜನಾಂಗವನ್ನು ತಯಾರಿಸುವ ವಿಶ್ವವಿದ್ಯಾನಿಲಯ ಬೆಳೀತಾ ಇದೆ. ಆ ನಿಟ್ಟಿನಲ್ಲಿ ನಾನು ಇವತ್ತು ತುಂಬ ಸಂತೋಷದಿಂದ ಎಲ್ಲ ವಿದ್ಯಾರ್ಥಿಗಳನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. 100 ವಿದ್ಯಾರ್ಥಿಗಳು ಇಲ್ಲಿ ಭಾಗವಹಿಸ್ತಾರೆ. ಅದಕ್ಕಿಂತ ಹೆಚ್ಚು ನಾವು ಅಪೇಕ್ಷೆ ಪಡುವುದಿಲ್ಲ. ಯಾಕೆ ಅಂತ ಹೇಳಿದರೆ ಆ 100ರಲ್ಲಿ 10 ವಿದ್ಯಾರ್ಥಿಗಳಿಗೆ ಒಂದು ನಾರಾಯಣ ಗುರುಗಳ ತತ್ವಚಿಂತನೆಗಳ ಬಗ್ಗೆ ಒಂದು ಆಸಕ್ತಿ ಮೂಡಿಸುವಂತಹ ಒಂದು ಉದ್ದೇಶವೇ ಈ ಗುರುನಡೆ ಗ್ರಾಮದೆಡೆ. ಈ ಪರಿಕಲ್ಪನೆ ಎಲ್ಲಿ ಮೂಡಿದೆ ಅಂತ ಹೇಳಿದರೆ ನಮ್ಮ ಮಧ್ಯೆ ವಿರಾಜಮಾನರಾಗಿ ಕುಳಿತಿದ್ದಾರೆ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳು, ಈ ನಮ್ಮ ತುಳುನಾಡಿನ ಮಣ್ಣಿನ ಮಗನೂ ಆಗಿರುವಂತಹ ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಎಡಪಡಿತ್ತಾಯ ಇವರು. ಮೊನ್ನೆ ಇಲ್ಲಿಯ ಒಂದು ಗ್ರಾಮಕ್ಕೆ ಬೇಕಾದಂತಹ ಆ ಶೌಚಾಲಯದ ಉದ್ಘಾಟನೆಯ ಸಂದರ್ಭದಲ್ಲಿ ಅವರೊಂದು ಮಾತು ಹೇಳಿದಂತಹ ಒಂದು ಮಾತು ನನಗೆ ಕಣ್ಣೀರು ಬಂದಿತ್ತು. ನಾನು ಬಡತನದಿಂದ ಕಷ್ಟದಿಂದ ಬಂದವ, ನನಗೆ ಹಳ್ಳಿಯ ಜನರ ಕಷ್ಟ ಗೊತ್ತಿದೆ, ಹೆಣ್ಣು ಮಕ್ಕಳ ಕಷ್ಟ ಗೊತ್ತಿದೆ. ಅದಕ್ಕೆ ಬೇಕಾಗಿ ನಾವು ವಿಶ್ವವಿದ್ಯಾನಿಲಯದಿಂದ ಆ ಮಕ್ಕಳಿಗೆ ಬೇಕಾಗಿ ಏನಾದರೂ ಮಾಡಬೇಕು ಎನ್ನುವ ಕಾರಣಕ್ಕೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಂತ ಹೇಳಿ ಸೇರಿರುವ 10 ಸಮಸ್ತರೇ ಎನ್ನುವ ಮಾತನ್ನು ಕುಲಪತಿಗಳು ಹೇಳಿದರು. ಆ 10 ಸಮಸ್ತರೇ ಎನ್ನುವಂತಹ ಮಾತಿನ ಒಂದು ಅವರ ಧ್ವನಿ ನನಗೆ ಇವತ್ತು ಗುರುನಡೆ ಗ್ರಾಮದೆಡೆಯ ಸಂಯೋಜನೆಗೆ ಒಂದು ದಾರಿಯಾಯಿತು ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಇದರ ಎಲ್ಲ ಪ್ರೇರಣೆ ಕುಲಪತಿಗಳಾದಂತಹ ಪ್ರೊಫೆಸರ್ ಸುಬ್ರಹ್ಮಣ್ಯ ಎಡಪಡಿತ್ತಾಯರಿಗೆ ಅದು ಸೇರಿದೆ ಎನ್ನುತ್ತಾ ಅವರನ್ನು ನಾನು ಆತ್ಮೀಯವಾಗಿ ಈ ಗುರುನಡೆ ಗ್ರಾಮದೆಡೆಯ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೀವು ಆಯೋಜಿಸಿಕೊಂಡಿರುವ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅವರನ್ನ ನಮ್ಮ ಇವತ್ತಿನ ಈ ಕಾರ್ಯಕ್ರಮದ ಓರ್ವ ನಿರ್ದೇಶಕರಾಗಿರುವಂತಹ ಈ ಗ್ರಾಮದ ಒಬ್ಬ ಹಿರಿಯರು ದಾನಿಗಳು ಆಗಿರುವಂತಹ ಪ್ರಸಾದ್ ರೈ ಕಲ್ಲಿಮಾರ್ ಇವರು ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಲಿಕ್ಕಿದ್ದಾರೆ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗ್ಗಡೆಯವರು ಗ್ರಾಮೀಣ ಅಭಿವೃದ್ಧಿಯ ಕ್ಷೇತ್ರದಲ್ಲಿ ಸುವರ್ಣ ಮಹೋತ್ಸವವನ್ನು ಆಚರಿಸಿದಂತಹ ಸಂದರ್ಭದಲ್ಲಿ ಅವರ ಪಟ್ಟಾಭಿಷೇಕದ ಸುವರ್ಣ ಮಹೋತ್ಸವದ ಆ ಸ್ವರ್ಣ ಸಂಚಿಕೆ ಅದು ಧರ್ಮಯಾನ ಎನ್ನುವಂತಹ ಬೃಹತ್ ಗ್ರಂಥ, ಆ ಗ್ರಂಥವನ್ನು ಅವರಿಗೆ ನೀಡುವ ಮೂಲಕ ಈ ಗುರುನಡೆ ಗ್ರಾಮದೆಡೆಗೆ ಅದು ಪ್ರೇರಣೆಯಾಗಲಿ, ಮಂಜುನಾಥನ ಪ್ರೇರಣೆ ನಮಗೆ ಸಿಗಲಿ ಎಂಬ ಆಶಯದೊಂದಿಗೆ ಪ್ರೊಫೆಸರ್ ಕುಲಪತಿ ಎಡಪಡಿತ್ತಾಯರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾರೆ. ನಮ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷೆ ಶ್ರೀಮತಿ ಚಂಚಲಾಕ್ಷಿ ಅವರು, ನಮಗೆ ಮನೆ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ತಾಯಿ ಇಲ್ಲದೆ ಇದ್ದರೆ ಮನೆಯಲ್ಲಿ ಎಂತಹ ಸಂಪತ್ತಿದ್ರೂ ಕೂಡ ಅದು ವ್ಯರ್ಥ ಅಂತೆ. ಅಂತಹ ಒಬ್ಬ ಆ ತಾಯ್ತನದ ಮಹಿಳೆಯಾಗಿ ಇವತ್ತು ಕೊಣಜೆ ಗ್ರಾಮದ ಆ ಗ್ರಾಮ ಪಂಚಾಯತಿನ ಒಂದು ಚುಕ್ಕಾಣಿಯನ್ನು ಹಿಡಿದಿರುವಂತಹ ಆ ಚಂಚಲಾಕ್ಷಿ ಮೇಡಮ್ ಇವರನ್ನ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇವರನ್ನ ನಮ್ಮ ಅಧ್ಯಯನ ಪೀಠದ ಸದಸ್ಯೆಯಾಗಿರುವಂತಹ ನಮಿತಾ ಶ್ಯಾಮ್ ಇವರು ಅವರಿಗೆ ಪುಷ್ಪ ಕಾಣಿಕೆಯನ್ನು ನೀಡುವ ಮೂಲಕ ಅವರನ್ನ ಈ ಗುರುನಡೆ ಗ್ರಾಮದೆಡೆಗೆ ಸ್ವಾಗತಿಸ್ತಾರೆ. ಈ ಸಮಾರಂಭದಲ್ಲಿ
ಪಂಚಾಯತಿನ ಉಪಾಧ್ಯಕ್ಷರಾದಂತಹ ಶ್ರೀ ರಾಮಕೃಷ್ಣ ಪಟ್ಟೋರಿ ಇವರು ಭಾಗವಹಿಸಿದ್ದಾರೆ. ನಮಗೆ ಗ್ರಾಮ ಅಂತ ಅನ್ನುವಾಗ ಆ ಗ್ರಾಮದ ಮುಖ್ಯಸ್ಥರು ಯಾರಿರ್ತಾರೆ, ಆ ಗ್ರಾಮಕ್ಕೆ ಬೇಕಾದಂತಹ ಸವಲತ್ತುಗಳನ್ನು ಮಾಡುವವರು ಯಾರಿರ್ತಾರೆ, ಈ ಗುರುನಡೆ ಗ್ರಾಮದೆಡೆಯ ಆರಂಭದ ಈ ಕಾರ್ಯಕ್ರಮದಲ್ಲಿ ನಾವು ಆ ಗ್ರಾಮದ ಮುಖ್ಯಸ್ಥರನ್ನ ಇದಕ್ಕೆ ಒಂದು ಮುಂಚೂಣಿಯಲ್ಲಿ ಆಯೋಜಿಸ್ತಾ ಇದ್ದೇವೆ. ಹಾಗೆ ಶ್ರೀ ರಾಮಕೃಷ್ಣ ಪಟ್ಟೋರಿ ಇವರನ್ನ ನಮ್ಮ ಅಧ್ಯಯನ ಪೀಠದ ಸಂಶೋಧನಾ ಸಹಾಯಕರಾದಂತಹ ರವಿರಾಜ್ ಇವರು ಪುಷ್ಪ ಕಾಣಿಕೆಯ ಮೂಲಕ ಸ್ವಾಗತಿಸುತ್ತಾರೆ. ಅದೇ ರೀತಿ ಇವತ್ತಿನ ಈ ವೇದಿಕೆಯನ್ನು ನೀವು ನೋಡಿದರೆ ಒಂದು ಗುತ್ತಿನ ಮನೆಯ ಒಂದು ಆವರಣವನ್ನ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಲ್ಲಿ ನಾರಾಯಣ ಗುರುಗಳ ಆ ಭಾವಚಿತ್ರದಲ್ಲಿ ಕೆಳಗೆ ಇರುವಂತಹ ಆ ಒಂದು ಹಿತ್ತಾಳೆಯ ಆ ಕಂಚಿನ ಪಳಪಳ ಹೊಳೆಯುವಂತಹ ಆ ಒಂದು ವಸ್ತು ನಿಮಗೆ ಕಾಣುತ್ತೆ. ಗುತ್ತಿನ ಮನೆಯಲ್ಲಿ ಮೊದಲು ನಾವು ಕಾಣ್ತಾ ಇದ್ದಂತೂ ಇಲ್ಲಿ ದೀಪದ ಅಡಿಯಲ್ಲಿ ಇರುವಂತಹ ಆ ಕಂಚಿನ ಆ ಹೊಳೆಯುವ ಒಂದು ವಸ್ತುವನ್ನು ನೀವು ನೋಡ್ತಾ ಇದ್ದೀರಾ. ಅಂತಹ ಒಂದು ಎಲ್ಲ ಅವರ ಮನೆಯ ಆ ಪರಿಕರಗಳ ಮೂಲಕ ನಮಗೆ ಕೋಣಾಜೆ ಗ್ರಾಮಕ್ಕೆ ಒಂದು ಅವರ ಅಪ್ಪ ಶ್ರೀಧರಯ್ಯವರ ಕಾಲದಿಂದ ನಾನು ಆ ಮನೆಯ ಒಬ್ಬ ಆತ್ಮೀಯನಾಗಿ ಬೆಳೆದಂತಹ ಒಬ್ಬ ವಿದ್ಯಾರ್ಥಿ 1988ರಿಂದ ನನಗೆ ಪ್ರಸಾದ್ ರೈ ಅವರು ಗೊತ್ತು. ಹಾಗೆ ಇಲ್ಲಿಯ ವೇದಿಕೆಯನ್ನು ಇವತ್ತು ನಿರ್ಮಾಣ ಮಾಡಿಕೊಟ್ಟವರು ಪ್ರಸಾದ್ ರೈ ಕಲ್ಲಿಮಾರ್ ಅವರು. ಅವರನ್ನ ನಮ್ಮ ಈ ಶಾಲಾಭಿವೃದ್ಧಿ ಸಮಿತಿಯ ಅಚ್ಯುತ ಗಟ್ಟಿ ಇವರು ಅವರನ್ನ ವೇದಿಕೆಗೆ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅಚ್ಯುತ ಗಟ್ಟಿಯವರು ನಮ್ಮ ಊರಿನ ಒಬ್ಬ ಹಿರಿಯರಾಗಿ ಶಾಲೆಗೆ ಎಂತಹ ಅನುಕೂಲತೆಗಳು ಬೇಕು ಎನ್ನುವುದನ್ನ ನೋಡಿಕೊಂಡು ಪ್ರತಿ ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ನಾವು ಟೀಚರ್ಸ್ ಹತ್ರ ಬಂದು ಮಾತಾಡಿದಾಗ ಅವರು ಮೊದಲು ಹೇಳುವಂತಹ ಹೆಸರು ಪ್ರಸಾದ್ ರೈ ಕಲ್ಲಿಮಾರ್ ಮತ್ತು ಅಚ್ಯುತ ಗಟ್ಟಿ ಮತ್ತೆ ನಮ್ಮ ದಯಾನಂದ ಗಟ್ಟಿ. ಇದು ಏನು ಅಂತ ಹೇಳಿದ್ರೆ ಈ ಶಾಲೆಯನ್ನ ಅವರು ಯಾವ ರೀತಿ ಬೆಳೆಸಿದ್ದಾರೆ. ಇವತ್ತು ಇಂತಹ ಗ್ರಾಮದಲ್ಲಿ ಇಷ್ಟೊಂದು ಅಚ್ಚುಕಟ್ಟಾಗಿ ಜೋಡಿಸಿದಂತಹ ಇಷ್ಟು ವಿದ್ಯಾರ್ಥಿಗಳಿರುವಂತಹ ಶಾಲೆಗಳು ನಮಗೆ ಸಿಗುವುದು ಕಡಿಮೆ. ಹಾಗಾಗಿ ಅದಕ್ಕೆಲ್ಲದಕ್ಕೂ ಸಹಕಾರಿಯಾದಂತಹ ಅಚ್ಯುತ ಗಟ್ಟಿ ಇವರನ್ನ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವರನ್ನ ನಮ್ಮ ಹಿರಿಯ ಪ್ರಾಥಮಿಕ ಶಾಲೆಯ ಶ್ರೀಮತಿ ಸಿಲ್ವಿಯಾ ಮುಖ್ಯೋಪಾಧ್ಯಾಯರು ಅವರನ್ನ ಪುಷ್ಪ ಕಾಣಿಕೆಯನ್ನು ನೀಡಿ ಸ್ವಾಗತಿಸ್ತಾರೆ. ಇನ್ನು ದಯಾನಂದ ಗಟ್ಟಿಯವರು, ಶ್ರೀಯುತ ದಯಾನಂದ ಗಟ್ಟಿಯವರು ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು. ಈ ಅಣ್ಣ ತಮ್ಮಂದಿರು ಈ ಶಾಲೆಯ ಬಗ್ಗೆ ತೆಗೆದುಕೊಳ್ಳುವಂತಹ ಕಾಳಜಿಯನ್ನು ನೋಡಿದರೆ ನಮಗೆ ತುಂಬಾ ಖುಷಿ ಆಗ್ತದೆ. ಅವರ ಮನೆಯಲ್ಲಿ ಇವತ್ತು ಅಗತ್ಯದ ಒಂದು ಧಾರ್ಮಿಕ ಕಾರ್ಯಕ್ರಮ ಇದ್ರೂ ಕೂಡ ಅರ್ಧ ಗಂಟೆಯ ಹೊತ್ತಾದರೂ ನಾವು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಹೋಗ್ತೇವೆ ಅಂತ ಇಬ್ಬರು ಬಂದಿದ್ದಾರೆ. ಶ್ರೀಯುತ ದಯಾನಂದ ಗಟ್ಟಿ ಅವರನ್ನ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮ್ಮ ಹರೀಶ್ ಪೂಜಾರಿ ಅವರು ಪುಷ್ಪ ಕಾಣಿಕೆಯನ್ನು ನೀಡಿ ಅವರನ್ನು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ನಮಿತಾ ಶ್ಯಾಮ್ ನಮ್ಮ ಗುರುನಡೆ ಗ್ರಾಮದೆಡೆಯ ಸದಸ್ಯ ಸಂಚಾಲಕರು, ಅಧ್ಯಯನ ಪೀಠದ ಸದಸ್ಯರು. ಎಲ್ಲ ಸದಸ್ಯರನ್ನ ನಾವು ಹತ್ತಿರದಿಂದ ನಮಗೆ ಅವರು ಸಿಗುವುದು ಕಷ್ಟ. ಆದರೆ ಅಂತಹ ಸಂದರ್ಭದಲ್ಲಿ ನಮ್ಮ ಶ್ರೀಮತಿ ನಮಿತಾ ಶ್ಯಾಮ್ ಅವರು ಮತ್ತೆ ನಮ್ಮ ಸತೀಶ್ ಕರ್ಕೇರ ಅವರು ನಾವು ಕರೆದಾಗ ನಮ್ಮ ಕರೆಗೆ ಹೋಗೊಟ್ಟು ಬರ್ತಾರೆ. ಇವತ್ತು ಉಪಸ್ಥಿತರಿದ್ದಾರೆ. ಶ್ರೀಮತಿ ನಮಿತಾ ಶ್ಯಾಮ್ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತ ನಮ್ಮ ಇವತ್ತಿನ ನಿರೂಪಕಿಯಾದಂತಹ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯೆ ಪ್ರಸಾದ್ ರೈ ಅವರ ಧರ್ಮಪತ್ನಿ, ಈ ಊರಿನ ಒಬ್ಬ ಹಿರಿಯ ಗೃಹಿಣಿ ಶ್ರೀಮತಿ ವಿಜಯಲಕ್ಷ್ಮಿ ಪ್ರಸಾದ್ ರೈ ಅವರು ಸ್ವಾಗತಿಸ್ತಾರೆ. ಶ್ರೀಮತಿ ಮೀನಾ ಗಾಂವ್ಕರ್ ಅವರ ಅನುಪಸ್ಥಿತಿಯಲ್ಲಿ ಶ್ರೀಮತಿ ಅನ್ನಪೂರ್ಣೇಶ್ವರಿ ಇವರು ಬಂದಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತ ನಾನು ಶ್ರೀಮತಿ ಜಯಂತಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಗೋವಿಂದಾಸ್ ಕಾಲೇಜಿನ ಆಂಗ್ಲ ಉಪನ್ಯಾಸಕಿ ಶ್ರೀಮತಿ ಜಯಂತಿ ಅವರು ಅನ್ನಪೂರ್ಣ ಅವರಲ್ಲಿ. ಇಲ್ಲಿ ನಾವು
ಬಂದು ಕೇಳಿದ ತಕ್ಷಣ ನೀವು ಶಾಲಾಭಿವೃದ್ಧಿ ಸಮಿತಿಯವರ ಹತ್ರ ಕೇಳಿ, ನಮ್ಮದು ಏನೂ ತೊಂದರೆ ಇಲ್ಲ, ನಿಮ್ಮ ಕಾರ್ಯಕ್ರಮ ಇಲ್ಲಿ ಆಗುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ನಾಳೆ ನಮ್ಮ ವಿದ್ಯಾರ್ಥಿಗಳು ವಿಶ್ವವಿದ್ಯಾನಿಲಯದಲ್ಲಿ ಕಲಿಯಬೇಕು. ವಿಶ್ವವಿದ್ಯಾನಿಲಯದಲ್ಲಿ ಎಷ್ಟು ವಿಭಾಗಗಳಿದೆ, ಎಷ್ಟು ಪೀಠಗಳಿದೆ, ಅಲ್ಲಿಯ ಸವಲತ್ತುಗಳೇನು ಎನ್ನುವಂಥದ್ದು ಪಾಪ ಈ ವಿದ್ಯಾರ್ಥಿಗಳಿಗೆ ಈಗ ಗೊತ್ತಿಲ್ಲ. ಇದು ನಿಮ್ಮ ಒಂದು ಊರಿನ ಆಸ್ತಿ ವಿದ್ಯಾರ್ಥಿಗಳೇ. ನಾಳೆ ಇಲ್ಲಿದ್ದಂತಹ 100 ಜನ ನೀವು ಅಲ್ಲಿ ಇರುವಂತಹ ವಿವಿಧ ವಿಭಾಗಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನೀವು ಅಧ್ಯಯನವನ್ನ ನಡೆಸಿ ದೇಶ ವಿದೇಶಗಳಲ್ಲಿ ನೀವು ಮಿಂಚಬೇಕು ಎನ್ನುವಂತಹ ಒಂದು ಅಭಿಲಾಷೆ ನಮ್ಮದು. ಅಂತಹ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಸಿಲ್ವಿಯಾ ಇವರನ್ನ ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತ ನಾನು ಸತೀಶ್ ಕರ್ಕೇರ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅಧ್ಯಯನ ಪೀಠದ ಸದಸ್ಯರಾದಂತಹ ಸತೀಶ್ ಕರ್ಕೇರ ಇವರು ಸ್ವಾಗತಿಸ್ತಾರೆ. ಇವತ್ತು ಈ ಸಮಾರಂಭದಲ್ಲಿ ಉಪಸ್ಥಿತರಿರುವವರು ಅಧ್ಯಯನ ಪೀಠದ ಸದಸ್ಯರು, ನಮ್ಮ ಒಂದು ಊರಿನ ಮುಖ್ಯಸ್ಥರು, ಒಂದು ರಾಜಕೀಯ ಪಕ್ಷದ ಮುಖಂಡರು ಆಗಿರುವಂತಹ ಶ್ರೀಯುತ ಸತೀಶ್ ಕರ್ಕೇರ ಇವರನ್ನ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅವರಿಗೆ ಆ ಕುಲಪತಿಯವರು ಒಂದು ಪುಷ್ಪ ಕಾಣಿಕೆಯನ್ನು ನೀಡಿ ಅಧ್ಯಯನ ಪೀಠದ ಸದಸ್ಯರಾದಂತಹ ಸತೀಶ್ ಕರ್ಕೇರ ಅವರನ್ನ ಸ್ವಾಗತಿಸ್ತಾರೆ. ಈ ಸಮಾರಂಭಕ್ಕೆ ನಾವು ಪತ್ರಕರ್ತ ಬಂಧುಗಳನ್ನ ಕೇಳಿಕೊಂಡಾಗ ಎಲ್ಲರೂ ಆಗಮಿಸಿದ್ದಾರೆ. ಉದಯವಾಣಿ ಪತ್ರಿಕೆಯಿಂದ, ವಿಜಯವಾಣಿ ಪತ್ರಿಕೆಯಿಂದ, ಪ್ರಜಾವಾಣಿ ಪತ್ರಿಕೆಯಿಂದ, ವಿಜಯ ಕರ್ನಾಟಕ ಪತ್ರಿಕೆಯಿಂದ, ಹೊಸ ಕೊರಲು ದೃಶ್ಯ ಮಾಧ್ಯಮದಿಂದ, ಆನಂತರ ರೇಡಿಯೋ ಸಾರಂಗ್ ಒಂದು ನಮ್ಮ ಬಾನುಲಿ ಕೇಂದ್ರದಿಂದ ಎಲ್ಲ ಪ್ರದೇಶದಿಂದ ಬಂದಿದ್ದಾರೆ. ಸತೀಶ್ ಇರಾ ಅವರು ಇಲ್ಲಿಯ ಆ ಛಾಯಾಗ್ರಹಣವನ್ನ ಮಾಡಲಿಕ್ಕೆ ಬಂದಿದ್ದಾರೆ. ಆ ಬಂದಿರುವಂತಹ ದೃಶ್ಯ ಮಾಧ್ಯಮದ ಮತ್ತು ಎಲ್ಲ ಪತ್ರಕರ್ತ ಬಂಧುಗಳನ್ನು ನಾನು ಆತ್ಮೀಯವಾಗಿ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ಇರುವಂತಹ ಶಿಕ್ಷಕ ಬಂಧುಗಳು, ವಿದ್ಯಾರ್ಥಿ ಬಂಧುಗಳು, ಸಿಂಡಿಕೇಟ್ ಸದಸ್ಯರು, ಆನಂತರ ಗ್ರಾಮಸ್ಥರು. ಮುಖ್ಯವಾಗಿ ನಮಗೆ ಗ್ರಾಮ ಅಂತ ಅನಿಸಿಕೊಳ್ಳುವುದು ಅದು ಗ್ರಾಮಸ್ಥರಿದ್ದಾವಾಗ ಮಾತ್ರ. ಆದ್ರಿಂದ ಬಂದಿರುವಂತಹ ಎಲ್ಲ ಗ್ರಾಮಸ್ಥರನ್ನ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇದು ಒಂದು ಆರಂಭದ ಕಾರ್ಯಕ್ರಮ ಬಂಧುಗಳೇ. ನಾವು 3 ಜಿಲ್ಲೆಗಳಲ್ಲಿ ಇಂತಹ ಕಾರ್ಯಕ್ರಮಗಳನ್ನ ನಡೆಸಿ ಇವತ್ತು ಕುಲಪತಿಯವರು ಉದ್ಘಾಟನೆ ಮಾಡಿದಂತಹ ಕಾರ್ಯಕ್ರಮ 1 ವರ್ಷದ ಅವಧಿಯಲ್ಲಿ ಡಿಸೆಂಬರ್ ಜನವರಿ ನೆಕ್ಸ್ಟ್ ಅದರ ಅವಧಿಯಲ್ಲಿ ಸುಮಾರು ಒಂದು 24 ಗ್ರಾಮಗಳಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು 1 ದಿನದ ಗ್ರಾಮ ಸಂಭ್ರಮ ಎನ್ನುವಂತಹ ಕಾರ್ಯಕ್ರಮವನ್ನ ನಾರಾಯಣಗುರು ಜಯಂತಿಯ ದಿವಸ ಇಡೀ ಕೋಣಾಜೆ ಗ್ರಾಮದ ಒಂದು ಹಿರಿಯರನ್ನ ನಾವು ಸೇರಿಸಿ, ಯುವಕರನ್ನ ಸೇರಿಸಿ ಮಂಗಳ ಸಭಾಂಗಣದಲ್ಲಿ ಮಾಡಬೇಕು ಎನ್ನುವಂತಹ ಆಶೆಯನ್ನು ಇವತ್ತು ಹೊತ್ತುಕೊಂಡು ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ನಮ್ಮ ಎಲ್ಲ ವಿದ್ಯಾರ್ಥಿ ಮಿತ್ರರನ್ನು, ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮ ನಿರ್ವಹಣೆಯನ್ನ ಮಾಡ್ತಾ ಇರುವಂತಹ ಶ್ರೀಮತಿ ವಿಜಯಲಕ್ಷ್ಮಿ ಪ್ರಸಾದ್ ರೈ ಅವರನ್ನು ಇವತ್ತು ಸುಂದರವಾದಂತಹ ಒಂದು ಹಾಡಿನ ಮೂಲಕ, ಪ್ರಾರ್ಥನೆಯ ಮೂಲಕ ನಮ್ಮನ್ನು ರಂಜಿಸಿದ ನಮ್ಮ ಕರ್ನಾಟಕದ ಒಬ್ಬ ಯುವತಿ, ಒಬ್ಬ ಬಾಲ ಪ್ರತಿಭೆ ಎನ್ನುವಂತಹ ಒಂದು ಹೆಸರಿಗೆ ಪಾತ್ರರಾದಂತಹ ಶ್ರೀರಕ್ಷಾ ಎಚ್ ಪೂಜಾರಿ ಇವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಮತ್ತೆ ಹರೀಶ್ ಪೂಜಾರಿ ಅವರನ್ನ, ರಾಮಚಂದ್ರ ಅವರನ್ನ, ಬಂದಿರುವಂತಹ ಎಲ್ಲ ಹಿರಿಯರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಒಂದು 2 ನಿಮಿಷ ಹೆಚ್ಚು ತೆಕ್ಕೊಳ್ತೇನೆ. ಯಾಕೆ ಅಂತ ಹೇಳಿದ್ರೆ, ಈಗ ಕುಲಪತಿಯವರು ಉದ್ಘಾಟನೆ ಮಾಡಿ ಅವರು ಶುಭ ನುಡಿಯನ್ನ ನುಡಿದು ಇಲ್ಲಿಂದ ಅಗತ್ಯ ಕಾರ್ಯಕ್ರಮಕ್ಕಾಗಿ ಅವರು ವಿರಮಿಸುವವರಿದ್ದಾರೆ. ಆದ್ರಿಂದ ನಾನು ವಿದ್ಯಾರ್ಥಿಗಳ ಗಮನಕ್ಕೆ ಒಂದು ಮಾತನ್ನ ನಾನು ತರಲಿಕ್ಕೆ ಇಷ್ಟಪಡ್ತೇನೆ. ಏನು ಅಂತ ಹೇಳಿದ್ರೆ, ನಾರಾಯಣ ಗುರುಗಳ ಶಿಕ್ಷಣ ಸಂದೇಶದ ಅಭಿಯಾನ ಇದು. 19ನೇ ಶತಮಾನದಲ್ಲಿ ನೀವು ವಿವೇಕಾನಂದರ ಹೆಸರನ್ನ ಕೇಳಿದ್ದೀರಿ. 12ನೇ ಶತಮಾನದಲ್ಲಿ ಬಸವಣ್ಣನವರ ಹೆಸರನ್ನ ನೀವು ಕೇಳಿದ್ದೀರಿ. ಎಲ್ಲ ಸಮಾಜ ಸುಧಾರಕರ ಹೆಸರುಗಳನ್ನ ನೀವು ಕೇಳಿದ್ದೀರಿ. ಗಾಂಧೀಜಿಯವರ ಹೆಸರನ್ನ ಕೇಳಿದ್ದೀರಿ. ಅಂಬೇಡ್ಕರ್ ಹೆಸರನ್ನ ನೀವು ಕೇಳಿದ್ದೀರಿ. 2500 ವರ್ಷಗಳ ಹಿಂದೆ ಭಗವಾನ್ ಬುದ್ಧನ ಹೆಸರನ್ನ ನೀವು ಕೇಳಿದ್ದೀರಿ. ಇವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಮಾಜದ ಕೊಳೆಯನ್ನ ತೊಳೆದು ಇಲ್ಲಿಂದ ವಿರಮಿಸಿದವರು. ಅಂತಹ ಒಬ್ಬ ಮಹಾನ್ ವ್ಯಕ್ತಿ, ಒಬ್ಬ ಸಮಾಜ ಸುಧಾರಕ, ಕೇರಳದ ತಿರುವನಂತಪುರದ ಚೆಂಬಿಳಂತಿ ಎನ್ನುವಂತಹ ಗ್ರಾಮದಲ್ಲಿ ಮಾದನ್ ಆಶಾನ್ ಮತ್ತು ಕುಟ್ಟಿ ಅಮ್ಮಾಳಿ ಎನ್ನುವಂತಹ ದಂಪತಿಗಳಿಗೆ ಹುಟ್ಟಿದಂತಹ ಈಳವ ಜನಾಂಗದಲ್ಲಿ ಹುಟ್ಟಿದ ಒಂದು ಮಗು ನಾನು ನಾರಾಯಣ ಗುರುವಾದಂತಹ ಒಂದು ಸಂದರ್ಭ.
ನಾನು ವಿದ್ಯಾರ್ಥಿಗಳಿಗೆ ಇದನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಆಗ ನೀವು ಬರುವಾಗ ನಿಮಗೆ ಹೇಳಿದೆ, ಈ ಕಾರ್ಯಕ್ರಮ ಮುಗಿದ ಬಳಿಕ ನಿಮಗೆ ಆ ಸ್ವೀಟ್ ಹಂಚುತ್ತಾರೆ, ಸಿಹಿ ತಿಂಡಿ ಕೊಡ್ತಾರೆ. ಆ ನಂತರ 10 ಪ್ರಶ್ನೆಗಳನ್ನು 10 ನಿಮಿಷದಲ್ಲಿ ನಾನು ನಿಮಗೆ ಕೇಳ್ತೇನೆ. ನಿಮ್ಮನ್ನು ಸುತ್ತ ಕೂರಿಸಿ 10 ಪ್ರಶ್ನೆಗಳನ್ನು ನಾರಾಯಣ ಗುರುಗಳ ಬಗ್ಗೆ ಕೇಳ್ತೇನೆ. ನಾನು ಮಾತಾಡಿದ ಬಗ್ಗೆ ಮತ್ತು ಕುಲಪತಿಯವರು ಮಾತಾಡಿದ ಬಗ್ಗೆ ನೀವು ಈಗ ಮಾತಾಡುವಾಗ ಅದನ್ನು ಗಮನದಲ್ಲಿಟ್ಟುಕೊಂಡು ಕೇಳಿ. ಆ 10 ಪ್ರಶ್ನೆಗಳಿಗೆ ಅಥವಾ ಅದರಲ್ಲಿ 10ರಲ್ಲಿ ಹೆಚ್ಚು ಪ್ರಶ್ನೆಗಳಿಗೆ ಯಾರು ಉತ್ತರಿಸ್ತೀರಿ ಅವರಿಗೆ ಅಧ್ಯಯನ ಪೀಠದ ವತಿಯಿಂದ ಒಂದು ನಗದು ಬಹುಮಾನ ಇದೆ, ಕ್ಯಾಶ್ ಪ್ರೈಸ್ ಇದೆ. ಅದು ಎಷ್ಟು ಅಂತ ನಾನು ಮತ್ತೆ ಹೇಳ್ತೇನೆ. ಅಂತೂ ಅದರ ಅವಕಾಶವನ್ನು ನೀವು ಸದುಪಯೋಗ ಪಡಿಸಿಕೊಳ್ಬೇಕು. ನಾರಾಯಣ ಗುರುಗಳ ಆ ಸಂದೇಶದ ಒಂದು ಚಿಂತನೆಯನ್ನ ನೀವು ಮೈಗೂಡಿಸಿಕೊಳ್ಬೇಕು ಅಂತ ಹೇಳ್ತೇನೆ. ಹಾಗೆ ಆ ಚೆಂಬಿಳಂತಿ, ಕೇರಳದ ತಿರುವನಂತಪುರದ ಚೆಂಬಿಳಂತಿ ಎನ್ನುವಂತಹ ಗ್ರಾಮದಲ್ಲಿ ಮಾದನ್ ಆಶಾನ್ ಮತ್ತು ಕುಟ್ಟಿ ಅಮ್ಮಾಳಿ ಎನ್ನುವಂತಹ ದಂಪತಿಗಳಿಗೆ ಹುಟ್ಟಿದಂತಹ ನಾನು ಆವತ್ತು ಸಿದ್ಧಾರ್ಥ ಹೇಗೆ ಬುದ್ಧನಾದ, ಅದೇ ರೀತಿಯಲ್ಲಿ ಸಮಾಜದ ಜೊತೆಯಲ್ಲಿ ಬದುಕಿ ಸರ್ವ ಧರ್ಮದ ಜನರನ್ನ ಒಂದು ಮನಸ್ಸಿನಿಂದ ಒಟ್ಟುಗೂಡಿಸಿ ಆ ಧಾರ್ಮಿಕ ಆ ಸಾಮಾಜಿಕ ಭೇದ ಭಾವಗಳನ್ನು ತೊಡೆದು ಹಾಕಿಸಿ ಒಂದು ರೀತಿಯ ಸಮಾನತೆಯ ಹರಿಕಾರನಾಗಿ, ಒಂದು ರೀತಿಯ ನಮ್ಮ ಸಾಮಾಜಿಕ ಕ್ರಾಂತಿಯ ಹರಿಕಾರನಾಗಿ ನಾನು ನಾರಾಯಣ ಗುರುವಾಗಿ ಸಮಾಜಕ್ಕೆ ನಮಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರ ಭಾವಚಿತ್ರವನ್ನು ನಾವು ಇಟ್ಟಿದ್ದೇವೆ. ನಿಮಗೆ ಆ ಗುರು ಹೇಗಿದ್ರು, ಯಾರು ಎನ್ನುವಂಥದ್ದು 1854ರಲ್ಲಿ ಶ್ರಾವಣ ಮಾಸದ ಓಣಂ ಹಬ್ಬದ ಸಂದರ್ಭದಲ್ಲಿ ಹುಟ್ಟಿದಂತಹ ನಾರಾಯಣ ಗುರು ಇವತ್ತಿಗೆ ಸಾಧಾರಣ 166 ವರ್ಷಗಳು ಕಳೆದು ಹೋಗಿದೆ. ಆ ಒಂದು ಗುರುವಿನ ಪ್ರಭಾವ ಎಷ್ಟು ಉಂಟು ಅಂತ ಹೇಳಿದರೆ, ಈ ಜೀವ ಇರುವಾಗ ಪ್ರಭಾವ ಇರುವುದಿಲ್ಲ, ಆ ಜೀವ ಹೋದ ನಂತರ ಭಾವ ಜೀವಂತವಾಗಿ ಉಳಿಯುತ್ತದಂತೆ. ಹಾಗೆ ಅಬ್ದುಲ್ ಕಲಾಂ ನೆನಪು ಮಾಡಿಕೊಳ್ತಾರೆ, ತಾನು ಇವತ್ತು ಆ ಬಾಹ್ಯಾಕಾಶ ಸಂಸ್ಥೆಯಲ್ಲಿ ಇಷ್ಟು ಎತ್ತರದ ಸ್ಥಾನಕ್ಕೆ ನಾನು ಏರಬೇಕಾದ್ರೆ, ನಾನೊಬ್ಬ ರಾಷ್ಟ್ರಪತಿಯಾಗಿ ಮಿಂಚಬೇಕಾದ್ರೆ ಅದಕ್ಕೆ ನನ್ನ ಊರು ಕಾರಣ, ನನ್ನ ಸಮಾಜ ಕಾರಣ, ನಾನು ಬೆಳೆದ ಪರಿಸರ ಕಾರಣ, ನಾನು ಹುಟ್ಟಿದಂತಹ ಮನೆತನ ಕಾರಣ, ನನ್ನ ಅಪ್ಪ ಅಮ್ಮ ಕಾರಣ, ನನಗೆ ಕಲಿಸಿದ ಗುರುಗಳು ಕಾರಣ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ನಾರಾಯಣ ಗುರುಗಳು ಯಾವ ರೀತಿಯಾದಂತಹ ಒಂದು ಪ್ರಭಾವವನ್ನು ಬೀರಿ ಧಾರ್ಮಿಕ ಮತ್ತು ಶೈಕ್ಷಣಿಕ ಮತ್ತು ಸಾಮಾಜಿಕ ಕ್ರಾಂತಿಯನ್ನು ಮಾಡಿದರು ಎನ್ನುವಂಥದ್ದು ಅದು ನಿಜವಾಗಿಯೂ ನಾರಾಯಣ ಗುರುಗಳ ಬದುಕನ್ನು ನೀವು ಅಧ್ಯಯನ ಮಾಡಿದರೆ ಗೊತ್ತಾಗ್ತದೆ. 1888ರಲ್ಲಿ ಅರವಿಪುರ ಎನ್ನುವಂತಹ ಪ್ರದೇಶದಲ್ಲಿ ಎಲ್ಲರಿಗೂ ದೇವರನ್ನ ಪೂಜೆ ಮಾಡುವಂತಹ ಹಕ್ಕಿದೆ. ಆದ್ದರಿಂದ ನಮ್ಮ ದೇವರನ್ನ ನಾವು ಪೂಜೆ ಮಾಡ್ತೇವೆ. ನಾವು ಪೂಜೆ ಮಾಡುವಂತಹ ಶಿವ ಅದು ಬಡವರ ಈಶ್ವರ, ಅದು ಶೂದ್ರ ಶಿವ, ಅದನ್ನ ಕೇಳುವ ಹಕ್ಕು ಯಾರಿಗೆ ಇಲ್ಲ ಎನ್ನುವಂತಹ ಮಾತಿನ ಮೂಲಕ ನಯದಿಂದ ಸಮಾಧಾನದಿಂದ ಯಾವುದೇ ಒಂದು ರೀತಿಯ ಪ್ರತಿಭಟನೆಯನ್ನ ತೋರದೆ, ಕ್ರಾಂತಿಯನ್ನ ಮಾಡದೆ, ಸಮಾಧಾನದ ಅವರ ನಡೆಯಿಂದ ಇಡೀ ಸಮಾಜವನ್ನ, ಕೇರಳವನ್ನ ಬದಲಾಯಿಸಿದರು. ವಿವೇಕಾನಂದರು ಒಮ್ಮೆ ಕೇರಳಕ್ಕೆ ಹೋದವರು ಹೇಳ್ತಾರೆ, ಇದು ಜಾತಿ ವ್ಯವಸ್ಥೆಯಲ್ಲಿ, ಜಾತೀಯತೆಯಲ್ಲಿ ಒಂದು ಹುಚ್ಚರ ಸಂತೆ ಅಂತ ಹೇಳಿದ್ದಾರೆ. ಈ ಹುಚ್ಚರ ಸಂತೆ ಏನಾದರೂ ಬದಲಾಗಬೇಕು ಅಂತಾದ್ರೆ ಅದಕ್ಕೆ ಈ ಮಧ್ಯೆಯೇ ಒಬ್ಬ ಪ್ರಭಾವಿ ವ್ಯಕ್ತಿ, ಒಬ್ಬ ಮಹಾಪುರುಷ ಜನಿಸಿ ಬರಬೇಕು, ಆಗ ಮಾತ್ರ ಈ ಸಂತೆಯನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಎನ್ನುವಂತಹ ಮಾತನ್ನ ಹೇಳಿ ಹೋದಂತಹ ವಿವೇಕಾನಂದರ ನಂತರ ಹುಟ್ಟಿದಂತಹ ನಾರಾಯಣ ಗುರು ಮತ್ತೊಮ್ಮೆ ವಿವೇಕಾನಂದರು ಅಲ್ಲಿಗೆ ಬರುವಾಗ ನಾನು ಆವತ್ತು ಹೇಳಿದಂತಹ ಕೇರಳ ಇವತ್ತು ಇಲ್ಲ ಎನ್ನುವ ಮಾತನ್ನ ಹೇಳಿದ್ದಾರಂತೆ. ಗಾಂಧೀಜಿಯವರು ಅವರ ಸತ್ಯಾಗ್ರಹದ ಸಂದರ್ಭದಲ್ಲಿ ಅಥವಾ ಅಂಬೇಡ್ಕರ್ ಅವರು ಅವರ ಸಂವಿಧಾನ ಬರೆಯುವಂತಹ ಸಂದರ್ಭದಲ್ಲಿ ಎಲ್ಲ ಸಂದರ್ಭಗಳಲ್ಲಿ ರವೀಂದ್ರನಾಥ ಠಾಗೂರರಿಂದ ತೊಡಗಿ ವಿವೇಕಾನಂದರವರೆಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪ್ರಭಾವ ಅವರ ಮೇಲೆ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಅವರ ಚಿಂತನೆಗಳು ಪ್ರಾಯೋಗಿಕವಾಗಿತ್ತು, ಅದು ಪ್ರಾಕ್ಟಿಕಲ್ ಆಗಿತ್ತು. ಅವರು ಹಸಿವೆ, ಬಡತನ, ಆನಂತರ ಅಸ್ಪೃಶ್ಯತೆಯನ್ನ ಹೋಗಲಾಡಿಸಲಿಕ್ಕೆ ಅವರು ಪ್ರಯತ್ನ ಪಟ್ಟಿದ್ದಾರೆ. ಆದ್ದರಿಂದ ಬ್ರಹ್ಮಶ್ರೀ ನಾರಾಯಣ ಗುರುಗಳು ವಿದ್ಯಾರ್ಥಿಗಳೇ, ಅವರು ವಿಶ್ವಗುರುವಿನ ಮಾನ್ಯತೆಯನ್ನ ಪಡೆದವರು. ಅವರು ಒಂದು ಸಮುದಾಯಕ್ಕೆ ಸೀಮಿತವಾದವರಲ್ಲ, ಒಂದು ಜಾತಿಗೆ ಸೀಮಿತವರಾದವರಲ್ಲ. ಸೂರ್ಯ ಹೇಗೆ ಇಡೀ ಲೋಕಕ್ಕೆ
ಅದಕ್ಕೆ ಬಣ್ಣ, ಜಾತಿ, ಪಕ್ಷ, ಪ್ರದೇಶ ಎನ್ನುವಂತಹ ಭೇದ ಇಲ್ಲದೆ ಬೆಳಕನ್ನ ನೀಡ್ತಾನ. ಅದೇ ರೀತಿಯಾದಂತಹ ಒಂದು ಜ್ಞಾನದ ಬೆಳಕನ್ನ ನೀಡಿದಂತಹ ಮಹಾಗುರು ಅದು ಬ್ರಹ್ಮಶ್ರೀ ನಾರಾಯಣ ಗುರು. ಅವರ ಒಂದು ಗುರು ನಡೆ ನಮ್ಮ ಗ್ರಾಮದ ಕಡೆಗೆ ಹೋಗಬೇಕು. ನಮ್ಮ ವಿದ್ಯಾರ್ಥಿಗಳಿಗೆ ಇವಾಗ ಬದಲಾದಂತಹ ಆಧುನಿಕ ಜಗತ್ತಿನಲ್ಲಿ ನಿಜವಾಗಿ ನಮ್ಮ ಹಿಂದಿನ ಜಗತ್ತು ಹೇಗಿತ್ತು, ನಾವು ಯಾವ ರೀತಿ ಹಿರಿಯರ ಆಶೀರ್ವಾದದ ಮೂಲಕ, ಪ್ರಕೃತಿಯ ಪ್ರೇರಣೆಯ ಮೂಲಕ ನಾವು ಬದುಕನ್ನು ಹೇಗೆ ಕಟ್ಟಿಕೊಳ್ಳಬಹುದು. ಈ ಕೊರೋನಾದಂತಹ ಮಹಾಮಾರಿಯ ಸಂದರ್ಭದಲ್ಲಿ ಆವತ್ತಿನ ಸಮಾಜದಲ್ಲಿ ಆ ಕ್ರಾಂತಿಯನ್ನು ಮಾಡಿದಂತಹ ಮಹಾಗುರುಗಳು ಅವರು ಒಬ್ಬ ಆಯುರ್ವೇದ ಶಕ್ತಿಯಾಗಿ ಈ ಭೂಮಿಗೆ ಶಕ್ತಿಯನ್ನು ತುಂಬಿದವರು. ಅವರ ಶಕ್ತಿ ನಿಮಗೆ ಬರಬೇಕು. ನೀವು ಆ ಶಕ್ತಿಯ ಮೂಲಕ, ಅವರ ಚಿಂತನೆಯ ಮೂಲಕ, ಅವರ ಬೋಧನೆ ಮೂಲಕ ನೀವು ಶೋಧನೆಯನ್ನ ಮಾಡಬೇಕು. ಅವರ ಬದುಕಿನ ಶೋಧನೆಯ ಮೂಲಕ ನೀವು ಎತ್ತರಕ್ಕೆ ಬೆಳೆಯಬೇಕು ಎನ್ನ ಆಸೆಯಿಂದ ಈ ಗುರುನಡೆ ಗ್ರಾಮದೆಡೆ ಇವತ್ತು ಇಲ್ಲಿ ಸಾಕ್ಷಾತ್ಕಾರಗೊಳ್ತಾ ಇದೆ. ನಾನು ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಮತ್ತೆ ನಿಮ್ಮೊಂದಿಗೆ ಬರ್ತೇನೆ. 10 ಪ್ರಶ್ನೆಗಳು 10 ನಿಮಿಷದಲ್ಲಿ. ದೀಪ ಬೆಳಗಿಸಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಕುಲಪತಿಗಳಾದ ಪ್ರೊಫೆಸರ್ PS ಎಡಪಡಿತ್ತಾಯ ಇವರು. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಗಣೇಶ್ ಅಮೀನ್ ಸಂಗಮ ಬಹಳ ಅಚ್ಚುಕಟ್ಟಾಗಿ ಎಲ್ಲರ ಮನಸ್ಸು ಮತ್ತು ಹೃದಯಗಳನ್ನು ಹಿಡಿದಿಟ್ಟುಕೊಂಡು ಈ ಕಾರ್ಯಕ್ರಮದ ಔಚಿತ್ಯ ಮತ್ತು ಉದ್ದೇಶವನ್ನು ಬಹಳ ಅರ್ಥಪೂರ್ಣವಾಗಿ ತಿಳಿಸಿದರು. ಎಲ್ಲರನ್ನು ಕೂಡ ಅವರ ಹೃದಯಾಂತರಾಳದಿಂದ ಸ್ವಾಗತಿಸಿದರು. ಅವರು ಹೇಳುವಾಗ ಹೇಳಿದರು, ಮನೆ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ಎಲ್ಲ ಈ ತತ್ವಾದರ್ಶಗಳಿರ್ಬೋದು, ಮೌಲ್ಯಗಳಿರ್ಬೋದು, ಜೀವನವನ್ನು ಅರ್ಥಪೂರ್ಣವಾಗಿ ನಡೆಸಿಕೊಂಡು ಹೋಗಲಿಕ್ಕೆ ಬೇಕಾದಂಥ ಚಾಕಚಕ್ಯತೆ ಇರಬಹುದು, ಎಲ್ಲ ಗುಣಗಳನ್ನು ಮೈಗೂಡಿಸಿಕೊಳ್ಳಲಿಕ್ಕೆ ಪ್ರಾರಂಭ ಆಗೋದು ಮನೆಯಲ್ಲಿ, ಅದು ತಾಯಿಯ ಮೂಲಕ. ಎಲ್ಲರಿಗೂ ತಾಯಿಯೊಬ್ಬಳೇ. ಹಾಗೆ ಭಾರತ ಮಾತೆ ಕೂಡ ನಾವು ನೆನಪಿಸಿಕೊಳ್ತೇವೆ. ಶಾಲೆಯಲ್ಲಿ ಬರುವಂಥದ್ದು 2ನೇ ಹಂತದಲ್ಲಿ ಬರುತ್ತೆ. ಮನೆಯಲ್ಲಿ ಕಲಿಸಿಕೊಟ್ಟಂಥ ಗುಣಗಳು, ಆ ನಡತೆಗಳನ್ನು ವಿದ್ಯಾರ್ಥಿಗಳು ಅನುಷ್ಠಾನ ಮಾಡುವಂಥದ್ದು, ಕಾರ್ಯಗತಗೊಳಿಸುವಂಥದ್ದು. ಶಾಲೆಯ ಪರಿಸರ ಯಾವ ರೀತಿಯಲ್ಲಿದೆ, ಶಾಲೆಯ ಕಲಿಕೆಯ ವಾತಾವರಣ ಯಾವ ರೀತಿಯಲ್ಲಿದೆ, ಗುರು ಹಿರಿಯರು ಯಾವ ರೀತಿಯಲ್ಲಿ ಅವರ ಜೊತೆಗೆ ವರ್ತಿಸ್ತಾರೆ, ಸಹಪಾಠಿಗಳು ಯಾವ ರೀತಿಯಲ್ಲಿ ವರ್ತಿಸ್ತಾರೆ, ಸುತ್ತಮುತ್ತಲಿನವರು ಯಾವ ರೀತಿ ವರ್ತಿಸ್ತಾರೆ ಅಂತ ಹೇಳುವಂಥದ್ದು ನೋಡುವ ಮೂಲಕ, ಕೇಳುವ ಮೂಲಕ, ತಿಳಿದುಕೊಳ್ಳುವ ಪ್ರಯತ್ನದ ಮೂಲಕ ಅವರು ಅದನ್ನು ಮುನ್ನಡೆಸಿಕೊಂಡು ಹೋಗ್ತಾರೆ. ಮತ್ತು ಯಾವುದೇ ಇದ್ರೂ ಕೂಡ ನಾವು ಇಂಗ್ಲೀಷಲ್ಲಿ ಹೇಳ್ತೇವೆ ಕ್ಯಾಚ್ ದೆಮ್ ಯಂಗ್ ಅಂತ. ಬಾಲ್ಯದಲ್ಲಿಯೇ ಆ ಒಂದು ಒಳ್ಳೆಯ ಮನಸ್ಸಿನ ಸ್ಥಿತಿಯಲ್ಲಿ ಇರುವಾಗಲೇ ಅದು ಹಸಿ ಮಣ್ಣು, ಹಸಿ ಗೋಡೆ ಹೇಳ್ತೇವೆ. ಹಸಿ ಗೋಡೆಗೆ ಕಲ್ಲೊಂದು ಹೊಡೆದ್ರೆ ಕಚಕ್ಕಲ್ಲಿ ಹಿಡ್ಕೊಳ್ಳುತ್ತದೆ. ಅದೇ ಒಣಗಿದ ಗೋಡೆ ಕಲ್ಲು ಹೊಡೆದ್ರೆ ವಾಪಸ್ ಬಂದು ನಮಗೆ ತಾಗತ್ತೆ. ಸೊ ವಿದ್ಯಾರ್ಥಿನಿಯರು ಎಳೆಯ ವಯಸ್ಸಿನಲ್ಲಿ ಹಸಿ ಗೋಡೆಯಂತೆ ಯಾವುದೇ ಒಂದು ಸಂದೇಶ ಇರಬಹುದು, ಮೌಲ್ಯ ಇರಬಹುದು, ಮಾತಿರಬಹುದು, ಯಾವುದೇ ಒಂದು ಪ್ರದರ್ಶನದ ಮೂಲಕ ವ್ಯಕ್ತಪಡಿಸುವಂಥ ಹಾವಭಾವ ಇರಬಹುದು, ಅದನ್ನು ಬಹಳ ಈ ಎಫರ್ಟ್ಲೆಸ್ ಹೇಳ್ತವೆ, ಏನು ಹೆಚ್ಚಿನ ಪ್ರಯತ್ನ ಇಲ್ಲದೆ ಅವರದನ್ನು ಸ್ವೀಕರಿಸಿ, ಅಯಸ್ಕಾಂತದಂತೆ ಸ್ವೀಕರಿಸಿ ಮೈಗೂಡಿಸಿಕೊಳ್ಳಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಪ್ರಾಯ, ಸಮಯ, ಸಂದರ್ಭ. ಈ ನಿಟ್ಟಿನಲ್ಲಿ ನಮ್ಮ ಡಾಕ್ಟರ್ ಗಣೇಶ್ ಅಮೀನ್ ಸಂಗಮ ಈ ಪೀಠದ ಒಂದು ಸಂಯೋಜಕರಾಗಿ ಅವರ ಅಧಿಕಾರ ಸ್ವೀಕರಿಸಿಕೊಂಡ ಕೂಡಲೇ ನನಗೆ ಒಂದು ನೆಮ್ಮದಿಯ ವಾತಾವರಣ ಬಂತು. ನನ್ನಲ್ಲಿ ಅನೇಕ ಆಸೆ ಆಕಾಂಕ್ಷೆಗಳು ಮೂಡಿ ಬಂತು. ತಿಳಿದರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವಾದರ್ಶಗಳನ್ನು, ಅವರ ಜೀವನ ಸಂದೇಶವನ್ನು
ಶಾಲೆಗಳಿಗೆ ಮುಟ್ಟಿಸಬೇಕು. ಆ ಮಕ್ಕಳಿಗೆ ಮುಟ್ಟಿಸಿ ಮಕ್ಕಳ ಹೃದಯ ಮತ್ತು ಮನಸ್ಸನ್ನು ನಾವು ಗೆದ್ದರೆ ಅವರವರ ಮನೆಗೆ ಹೋಗಿ ತಂದೆ ತಾಯಿ ಹತ್ರ ಹಿರಿಯರ ಹತ್ರ ಹಂಚಿಕೊಳ್ತಾರೆ. ಮತ್ತು ಆ ಎಳೆ ವಯಸ್ಸಿನಿಂದಲೇ ಅದನ್ನು ಕಾರ್ಯಗತಗೊಳಿಸಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ನಾನು ಕಂಡುಕೊಂಡಾಗೆ ನನ್ನ ಮನಸ್ಸು ಕೂಡಲೇ ಈಗ ಬಾಲ್ಯಾವಸ್ಥೆಗೆ ಹೋಗುತ್ತೆ. ನನ್ನ ಶಾಲಾ ದಿನಗಳು ನೆನಪಾಗುತ್ತವೆ. ಯಾಕೆಂತೇಳಿದ್ರೆ ನಾನು ಕಂಡುಕೊಂಡಾಗೆ ನಿಜವಾದ ದೇವರುಗಳನ್ನು ಎಲ್ಲಿ ನೋಡ್ತೇವೆ ಅಂತ ಹೇಳಿದ್ರೆ ಶಾಲೆಗಳಲ್ಲಿ. ಈ ವಿದ್ಯಾರ್ಥಿನಿಯರು ನನಗೆ ಕಣ್ಣಿಗೆ ಕಾಣುವ ದೇವರುಗಳು. ಯಾಕೆಂತ ಹೇಳಿದ್ರೆ ಅವರ ಮನಸ್ಸು ನಿಷ್ಕಲ್ಮಶವಾಗಿರುತ್ತೆ. ಅವರ ಬಳಪ ಅಥವಾ ಸ್ಲೇಟು ಕ್ಲೀನ್ ಆಗಿರುತ್ತೆ ಅಂತ ಹೇಳಿದ್ರೆ ಮನಸ್ಸಿನ ಬಳಪ ಅಥವಾ ಸ್ಲೇಟಲ್ಲಿ ಯಾರೂ ಗೀಚಿರುವುದಿಲ್ಲ. ಮುಂದೆ ಬಂದಾಗೆ ಸಮಾಜ ಇರಬಹುದು, ಸುತ್ತಮುತ್ತಲಿರಬಹುದು, ಏನೇನೋ ಗೀಚಲಿಕ್ಕೆ ಪ್ರಾರಂಭ ಮಾಡಿ ಗೊಂದಲಮಯವಾದ ವಾತಾವರಣ ಸೃಷ್ಟಿಸ್ತಾರೆ. ಈ ಗೊಂದಲವನ್ನು ಗೊಂದಲ ಅಂತ ಅರ್ಥ ಮಾಡಿಕೊಂಡು ಸರಿಯಾದ ಅಂಶ ಯಾವುದು, ಸರಿಯಾದ ರೀತಿ ಯಾವುದು, ನೀತಿ ಯಾವುದು ಅರ್ಥ ಮಾಡ್ಕೊಳ್ಬೇಕಾದ್ರೆ ಒಂದು ಭದ್ರ ಬುನಾದಿ ಬೇಕಾಗತ್ತೆ, ತಳಹದಿ ಬೇಕಾಗತ್ತೆ. ಅದನ್ನು ಇಂಥ ಕಾರ್ಯಕ್ರಮಗಳ ಮೂಲಕ ವಿದ್ಯಾರ್ಥಿಗಳ ಬಳಿಗೆ ನಾವು ಹೋಗುವ ಮೂಲಕ ನಿಜವಾದ ಅರ್ಥ ಬರುತ್ತೆ. ನಾನು ಕುಲಪತಿ ಆದ ಕೂಡಲೇ ಹೇಳಿದ್ದೆ ಏನಂತ ಹೇಳಿದ್ರೆ, ನಮ್ಮ ವಿಶ್ವವಿದ್ಯಾನಿಲಯವನ್ನು ಗ್ರಾಮದ ಕಡೆ ಕೊಂಡೊಯ್ಯಬೇಕು. ಅದರ ಅರ್ಥ ನಾವು ಸೂಟು ಬೂಟು ಹಾಕ್ಕೊಂಡು ಏರ್ ಕಂಡೀಷನ್ನ ಕೋಣೆಯಲ್ಲಿ ಬಹಳ ಗಾಂಭೀರ್ಯವನ್ನು ವ್ಯಕ್ತಪಡಿಸ್ತಾ ಕೂತ್ರೆ ವಿಶ್ವವಿದ್ಯಾಲಯದ ಅಭಿವೃದ್ಧಿ ಆಗೋದಿಲ್ಲ. ವಿಶ್ವವಿದ್ಯಾಲಯದ ಹೆಸರನ್ನು ಉನ್ನತೀಕರಿಸಲಿಕ್ಕೆ ಕಷ್ಟ ಸಾಧ್ಯ. ಹಾಗಿರುವಾಗ ಏನು ಮಾಡಬೇಕು? ವಿಶ್ವವಿದ್ಯಾಲಯದ ಅಧಿಕಾರಿಗಳಿರಬಹುದು, ಕುಲಪತಿಗಳೇ ಇರಬಹುದು, ಕುಲಸಚಿವರೇ ಇರಬಹುದು, ಬೋಧಕೇತರ ಸಿಬ್ಬಂದಿಗಳಿರಬಹುದು, ನಮ್ಮಲ್ಲಿ ವಿದ್ಯಾರ್ಜನೆ ಮಾಡ್ತಿರುವಂಥ ಹಿರಿಯ ವಿದ್ಯಾರ್ಥಿನಿಯರಿರಬಹುದು. ಅವರು ಗ್ರಾಮದ ಕಡೆಗೆ ಹೋಗಬೇಕು, ರೈತರ ಕಡೆಗೆ ಹೋಗಬೇಕು, ಹಳ್ಳಿಯ ಕಡೆಗೆ ಹೋಗಬೇಕು, ಅಲ್ಲಿಯ ವಾತಾವರಣ ಅರ್ಥ ಮಾಡ್ಕೊಳ್ಬೇಕು, ಅಲ್ಲಿಯ ಮಣ್ಣಿನ ವಾಸನೆ ಅರ್ಥ ಮಾಡ್ಕೊಳ್ಬೇಕು, ಅಲ್ಲಿಯ ನೀರಿನ ರುಚಿಯನ್ನು ಅರ್ಥ ಮಾಡ್ಕೊಳ್ಬೇಕು, ಅಲ್ಲಿರುವ ಜನಸಾಮಾನ್ಯರ ಕಷ್ಟ ಕಾರ್ಪಣ್ಯಗಳನ್ನು, ದುಃಖ ದುಮ್ಮಾನಗಳನ್ನು ಹತ್ತಿರದಿಂದ ಕಂಡು ಮನಸ್ಸಿಗೆ ತಾಗಿಸಿಕೊಳ್ಳಿಕ್ಕೆ ನಿಜವಾದ ಪ್ರಯತ್ನ ಮಾಡಬೇಕು. ಆಗ ಏನಾಗುತ್ತೆ? ವಿಶ್ವವಿದ್ಯಾಲಯ ಹಳ್ಳಿ ಕಡೆಗೆ ಹೋದಾಗತ್ತೆ. ಅದೇ ರೀತಿಯಲ್ಲಿ ವಿಶ್ವವಿದ್ಯಾಲಯಕ್ಕೆ ನಿಜವಾದ ವಿಶ್ವಮಾನ್ಯ ಆಗಬೇಕಾದ್ರೆ, ಅರ್ಥ ಬರಬೇಕಾದ್ರೆ ಹಳ್ಳಿಯವರು, ಗ್ರಾಮಸ್ಥರು, ವಿದ್ಯಾರ್ಥಿನಿಯರು, 10 ಸಮಸ್ತರು ವಿಶ್ವವಿದ್ಯಾಲಯಕ್ಕೆ ಆಗಾಗ್ಗೆ ಬರಬೇಕು. ವಿಶ್ವವಿದ್ಯಾಲಯದಲ್ಲಿ ಆಗಬೇಕಾದ್ದು ನಿತ್ಯೋತ್ಸವ. ನಮ್ಮಲ್ಲಿ 21 ಪೀಠಗಳಿದೆ, ಅಧ್ಯಯನ ಪೀಠಗಳಿವೆ. ಇದು ನಿಜವಾಗಿ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿದರೆ ಒಂದು ಪೀಠ ಇನ್ನೊಂದು ಪೀಠದ ಆಶಯವನ್ನು ಅರ್ಥ ಮಾಡಿಕೊಂಡು ಒಟ್ಟಾಗಿ ಬಹಳ ಅರ್ಥಪೂರ್ಣವಾದ, ಸಮಾಜಮುಖಿಯಾದ, ಪರಿಣಾಮಕಾರಿಯಾದ ಕಾರ್ಯಯೋಜನೆಗಳನ್ನು ಹಮ್ಮಿಕೊಂಡು ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಕಣ್ಣೀರನ್ನು ಒರೆಸಲಿಕ್ಕೆ ಒಂದು ಅಳಿಲ ಸೇವೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಬಲವಾಗಿ ನಂಬಿದ ಕುಲಪತಿ ನಾನು. ಇದಕ್ಕೆ ಸರಿಯಾಗಿ ಇಂಥ ಗಣೇಶ ಮೀನ್ ಸಂಗಮ ಇಂಥವರು ನಮ್ಮ ಜೊತೆಗಿದ್ದಾರೆ ತಿಳಿದ್ರೆ, ಒಂದು ನಿಜವಾದ ಅರ್ಥದಲ್ಲಿ ಒಂದು ಪೀಠ ಚೆನ್ನಾಗಿ ಕೆಲಸ ಮಾಡಬೇಕಾದ್ರೆ ಅದು ಒಂದು ತಂಡದಿಂದ ಆಗತ್ತೆ, ಟೀಮ್ ವರ್ಕ್ ಅಂತ ಹೇಳ್ತೇವೆ. ಅದೃಷ್ಟವಶಾತ್ ನನಗೆ ಒಂದು ಒಳ್ಳೆ ತಂಡ ಸಿಕ್ಕಿದೆ. ಆ ತಂಡಕ್ಕೆ ನಾಯಕತ್ವ ನೀಡುವ ನಮ್ಮ ಡಾಕ್ಟರ್ ಗಣೇಶ ಮೀನ್ ಸಂಕಮಾರ್ ಸಿಕ್ಕಿದ್ದಾರೆ. ಅವರ ಬಗ್ಗೆ ಪರಿಚಯ ಯಾರು ಮಾಡಬೇಕು ಅಂತಿಲ್ಲ. ಅವರ ಮಾತು ಕೇಳಿದರೆ ಗೊತ್ತಾಗುತ್ತೆ ಅವರ ಆಳ ಎಷ್ಟಿದೆ, ಎತ್ತರ ಎಷ್ಟಿದೆ, ಹೇಗೆ ಜೀರ್ಣಿಸಿಕೊಂಡಿದ್ದಾರೆ. ಮತ್ತೆ ಅವರು ನುಡಿದಂತೆ ನಡೆಯುವಂಥ ಒಬ್ಬರು ಪ್ರಾಧ್ಯಾಪಕರು. ನಾನು ಹತ್ತಿರ ನೋಡುವ ಹೊಗಳಿ ಏನಾಗಬೇಕು ಅಂತಿಲ್ಲ ನನಗೆ. ಯಾಕೆಂತಂದರೆ ನಾನು ಹೇಗೆ ಬ್ರಹ್ಮಶ್ರೀ ನಾರಾಯಣ ಗುರು ಆದರು ತಿಳುವುದನ್ನು ಬಹಳ ಸೂಚ್ಯವಾಗಿ ಡಾಕ್ಟರ್ ಗಣೇಶ ಮೀನ್ ಸಂಕಮಾರ್ ವಿದ್ಯಾರ್ಥಿಗಳ ಕಡೆಗೆ ಹೋಗಿ ಅವರ ಮನ ಮುಟ್ಟಿ ಅವರ ಹತ್ತಿರ ಹೋಗಿ ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿದರು. ಯಾಕೆ ಹೇಳಿದರು ಅಂತ ಹೇಳಿದ್ರೆ, ನೀವು ಕೂಡ ಈಗ ವಿದ್ಯಾರ್ಥಿ ದೆಸೆಯಲ್ಲಿದ್ದೀರಿ, ನೀವು ಕೂಡ ವಿವಿಧ ಸ್ತರಗಳಿಂದ ಬಂದಿದ್ದೀರಿ, ವಿವಿಧ ಸಾಮಾಜಿಕ ಆರ್ಥಿಕ ಒಂದು ಸಂದರ್ಭಗಳಿಂದ ಅಲ್ಲಿಂದ ಬಂದಿದ್ದೀರಿ. ಏನಾದರೂ ಕೂಡ ಹುಟ್ಟು ಮುಖ್ಯ ಅಲ್ಲ ಅಂತ ಡಾಕ್ಟರ್ BR ಅಂಬೇಡ್ಕರ್ ಅದನ್ನು ಹೇಳಿದ್ದು. ಹುಟ್ಟಿನಿಂದ ಸಿಗುವಂಥ ಗೌರವ ಮುಖ್ಯ ಅಲ್ಲ, ಆ ನಂತರ ನೀವು ಬದುಕಿನಲ್ಲಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಮಾಡಿ 10 ಜನರಿಗೆ ತೋರಿಸುವ ಹಾಗೆ ನಿಮ್ಮ ನಂತರ ಕೂಡ ನಿಮ್ಮನ್ನು ನೆನಪಿಸಿಕೊಳ್ಳಿಕ್ಕೆ ನೀವು ನೀಡುವಂಥ ಸಮಾಜಮುಖಿಯಾದ ಕೊಡುಗೆಯ ಮೂಲಕ ನೀವೇನು ಸೃಷ್ಟಿ ಮಾಡ್ತೀರಿ ಅದು ಶಾಶ್ವತವಾದದ್ದು. ಸೊ ಆ ರೀತಿಯಲ್ಲಿ ನೀವು ಸಂಪಾದಿಸಿರುವಂಥ ಗೌರವ ಅದು ಶಾಶ್ವತವಾದ ಗೌರವ, ನಿಜವಾದ ಅರ್ಥದಲ್ಲಿ ಅದು ನಿಜವಾದ ಗೌರವ. ನೀವು ಕೂಡ ಈಗ ಎಳೆ ವಯಸ್ಸಿನಲ್ಲಿ ಅಂಥ ಕನಸು ಕಾಣಬಹುದು.
ನಮ್ಮ ಮಾಜಿ ರಾಷ್ಟ್ರಪತಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅದನ್ನೇ ಹೇಳಿದ್ದು, ನಾವು ಕನಸು ಕಾಣಬೇಕು, ಆ ಕನಸು ನೆನೆಸಾಗುವ ತನಕ ವಿರಮಿಸಬಾರ್ದು, ನಿಲ್ಲಬಾರ್ದು. ತಿಳಿದ್ರೆ ವಿದ್ಯಾರ್ಥಿನಿಯರಲ್ಲಿ ಈಗ ಕನಸು ಕಾಣಬೇಕು. ಏನು ಕನಸು? ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವಾದರ್ಶಗಳಿಗೇನು, ಅವರು ಸಾರಿದ ನೀತಿ ಏನು? ಒಂದೇ ಜಾತಿ, ಒಂದೇ ಮತ, ಒಬ್ಬನೇ ದೇವನು, ಒಂದೇ ದೇವರು ಅಂತ ಹೇಳಿ, ಇದು 100ಕ್ಕೆ 100 ಸತ್ಯ. ನಮ್ಮ ಭಾರತೀಯ ಸನಾತನ ಧರ್ಮ ನಾವು ನಂಬಿಕೊಂಡು ಬಂದದ್ದು ಏನು ಅಂತ ಹೇಳಿದ್ರೆ, ಓಂ ಶಾಂತಿ 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 ಮಾತ್ರ ಅಲ್ಲ, ವಸುದೈವ ಕುಟುಂಬಕಂ ಅಂತ. ಇಡೀ ಪ್ರಪಂಚವೇ ನಮ್ಮದು, ಇಲ್ಲಿ ತಾರತಮ್ಯ ಸಲ್ಲದು, ಮೇಲು ಕೀಳು ಭಾವನೆ ಸಲ್ಲದು. ಇದು ನನ್ನದು ಅಂತ ಹೇಳುವ ಅಹಂಕಾರ ತೊರೆದು ನಾವು ಮುಂದೆ ಹೋಗಬೇಕು. ಸೊ ಇಂಥ ಒಂದು ತತ್ವಾದರ್ಶ ಇಟ್ಟುಕೊಂಡು ನುಡಿದಂತೆ ನಡೆದು ಅದರಂತೆ ಜೀವನ ಸಾಗಿಸಿ ಸಂದೇಶವನ್ನು ಜಗದಾದ್ಯಂತ ಸಾರಿದವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಅವರು ಬ್ರಹ್ಮಶ್ರೀ ಆಗಬೇಕಾದ್ರೆ ಅಂತ ಬ್ರಹ್ಮಜ್ಞಾನವನ್ನು ಪಡೆದುಕೊಂಡು 10 ಜನರಿಗೆ ತಲುಪುವಂತೆ ಸಾರಿದ್ರು. ತನ್ನನ್ನು ತಾನು ಮರೆತು ಇತರರ ಏಳಿಗೆ ಅಹರ್ನಿಶಿ ಶ್ರಮಿಸಿ ಒಂದು ಒಳ್ಳೆಯ ಸದ್ಭಾವನೆಯಿಂದ ಅದನ್ನು ಪಸರಿಸಿದ್ರಲ್ಲ, ಅದರಂತೆ ನಡ್ಕೊಂಡು ಹೋದ್ರಲ್ಲ. ನಾವು ಕೂಡ ಕೆಲವೊಮ್ಮೆ ಭಾಷಣ ಮಾಡ್ತೇವೆ, ಅನುಷ್ಠಾನ ಮಾಡುವಾಗ ಮೇಲೆ ಕೆಳಗೆ ನಾವು ನೋಡ್ತೇವೆ. ಅದಾಗಬಾರದು. ಬೋಧನೆ ಮಾಡೋದು ಕಡಿಮೆ ಇರಬೇಕು, ಬೋಧನೆ ಮಾಡೋದಕ್ಕೆ ಜಾಸ್ತಿ ಪ್ರಾಮಾಣಿಕವಾಗಿ ಬಹಳ ಪ್ರೀತಿ, ವಿಶ್ವಾಸ, ನಂಬಿಕೆ, ಬದ್ಧತೆಯಿಂದ ಅನುಷ್ಠಾನ ಮಾಡಿ ತೋರಿಸಿಕೊಡುವಂಥದ್ದು ಬಹಳ ಮುಖ್ಯ. ಇವತ್ತು ವಿದ್ಯಾರ್ಥಿನಿಯರು ಇದರಿಂದ ಆಕರ್ಷಿತ ಆಗ್ತಾರೆ ವಿನಃ ಭಾಷಣಗಳಿಂದ ಅಲ್ಲ. ಯುವ ಪೀಳಿಗೆಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಹೇಳಿಕೊಟ್ಟಂಥ ಅಥವಾ ಸಾರಿದ ತತ್ವಾದರ್ಶ ನೀತಿ ಬೋಧನೆಗಳು ದಾರಿದೀಪ ಆಗುತ್ತೆ. ನನಗೆ ಅನೇಕ ಸಂದರ್ಭದಲ್ಲಿ ಕೆಲವೊಮ್ಮೆ ನನಗೆ ಕೂಡ ಸಂಜೆ ಆಗುವಾಗ ಸ್ವಲ್ಪ ಬೇಸರ ಆಗತ್ತೆ. ನಾನು ಬೆಳಿಗ್ಗೆ ಯೋಚನೆ ಮಾಡಿದ್ದು ಅನುಷ್ಠಾನ ಮಾಡಲಿಕ್ಕೆ ಆಗಲಿಲ್ಲ ಕಾರಣಾಂತರಗಳಿಂದ. ಆ ಬೇಸರ ಆಗುವಾಗ ನೆನಪಿಟ್ಟುಕೊಳ್ಳುವಂಥದ್ದು ಇವರ ಒಂದು ಪುಸ್ತಕ 4-5 ಪುಟ ಓದಿಬಿಡ್ತೇನೆ. ಆಗ ನನಗೆ ಬರುವಂಥ ಭಾವನೆ, ನಾನು ಒಂದು 0, ನಾನು ನನ್ನಿಂದಲೇ ಅಂತ ಹೇಳುವಂಥದ್ದು ಶೂನ್ಯ, ಶುದ್ಧ ಸುಳ್ಳು, ಅದು ಮಿಥ್ಯ. ಸತ್ಯ ಯಾವುದು? ನಾನು ಹೂವಿನೊಟ್ಟಿಗೆ ದಾರ ಮಾತ್ರ. ಹೂಗಳಿಲ್ಲ ಇದ್ದರೆ, ದಾರ ಮಾತ್ರ ಇದ್ದರೆ ಅದು ಆಗೋದಿಲ್ಲ. ಹೂವಿನ ಮಾಲೆ ದೇವರ ಶಿರ ಸೇರಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಾನು ಖಾಲಿ ನಿಮಿತ್ತ ಮಾತ್ರ ಅಂತ ಅರ್ಥ ಮಾಡಿಕೊಳ್ತೇನಲ್ಲ, ಆಗ ಖಂಡಿತ ನನ್ನ ಮನಸ್ಸಿಗೆ ಒಂದು ಶಾಂತಿ, ನೆಮ್ಮದಿ, ಸುಖ, ಸಂತೋಷ ಸಿಕ್ಕಿ ರಾತ್ರಿ 8 ಗಂಟೆಗಳ ಕಾಲ ಏನೂ ತೊಂದರೆ ಇಲ್ಲದೆ ನಿದ್ದೆ ಮಾಡ್ತೇನೆ ನಾನು. ಇದು ಬಹಳ ಪ್ರಾಮುಖ್ಯವಾದದ್ದು. ಬ್ರಹ್ಮಶ್ರೀ ನಾರಾಯಣಗುರುಗಳು ನುಡಿದಂತೆ ನಡೆದ ಶ್ರೇಷ್ಠ ಮಾನವತಾವಾದಿ. ನಾವು ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳ್ತಾರೆ ಶ್ರೇಷ್ಠ ಮಾನವತಾವಾದಿ. ಇಲ್ಲಿ ಕಾಣುವಂಥದ್ದು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಅವರು ನುಡಿದಂತೆ ನಡೆದದ್ದು, ಮತ್ತೆ ಅವರು ಬೋಧಿಸಿದಂಥ ತತ್ವಗಳು, ಆದರ್ಶಗಳು ನಾವು ಅರ್ಥ ಮಾಡಿಕೊಂಡ್ರೆ, ಅದನ್ನು ಮೈಗೂಡಿಸಿಕೊಂಡ್ರೆ, ಜೀರ್ಣಿಸಿಕೊಂಡ್ರೆ, ಅದರ ಅಂತಸತ್ವವನ್ನು ತಿಳಿದುಕೊಂಡ್ರೆ ಇವರು ಖಂಡಿತ ಒಬ್ಬ ಶ್ರೇಷ್ಠ ಮಾನವತಾವಾದಿ. ಅವ್ರು ಹೇಳ್ತಾರೆ ಒಂದು ಕಡೆ, ನಾವು ಏನಾದರೂ ಪ್ರಯೋಜನ ಇಲ್ಲ, ಏನು ಮಾಡಿದರೂ ಕೂಡ ವ್ಯರ್ಥ ಆಗುತ್ತೆ, ಏನು ಮಾಡ್ತೇವೆ ಮುಖ್ಯ ಅಲ್ಲ, ಆ ರೀತಿ ಮಾಡಿ ಎಲ್ಲಿಗೆ ತಲುಪುತ್ತೆ ಏನಾಗುತ್ತೆ ಅಂತ ಹೇಳಲಿಕ್ಕೆ ಒಂದು ಲೈನ್ ಹೇಳ್ತಾರೆ, ಸಮಾಜದ ಕಟ್ಟ ಕಡೆಯ ಕಣ್ಣೀರನ್ನು ಒರೆಸುವ ಕೈಂಕರ್ಯದಲ್ಲಿ ನೀನು ತೊಡಗಿಸಿಕೊಂಡಿದ್ದೀಯೋ, ಯಶಸ್ಸು ಬೇರೆ, ತೊಡಗಿಸಿಕೊಂಡಿದ್ಯೋ, ಅದು ಪ್ರಾಮಾಣಿಕವಾಗಿ ತೊಡಗಿಸಿಕೊಂಡಿದ್ಯೋ. ಖಂಡಿತ ನಾನು ಅವರು ಹೇಳುವಂಥ ಇನ್ನೊಂದು ಮಾತು, ಹಸಿದು ಬಂದವನಿಗೆ ಒಂದು ತುತ್ತು ಅನ್ನ ಕೊಡುವಾಗ ಅವನ ಮುಖದಲ್ಲಿ ಆಗುವಂಥ ಭಾವನೆಯನ್ನು ಗಮನಿಸಿದರೆ ನಾನು ನಾಳೆ ಕಣ್ಣು ಮುಚ್ಚಿದರೆ ಸಾರ್ಥಕ. ಇಹಲೋಕ ಪರಲೋಕ ಅಂತ ಹೇಳುವಂಥದ್ದು ಇಲ್ಲ, ನರಕ ಸ್ವರ್ಗ ಇಲ್ಲಿಯೇ ಇರುವಂಥದ್ದು, ನಾವು ದಿನನಿತ್ಯ ಅನುಭವಿಸುವಂಥದ್ದು. ಇಲ್ಲಿ ಸ್ವರ್ಗ ಕಾಣುವಂಥದ್ದು ಏನು ಅಂತ ಹೇಳಿದ್ರೆ, ಹಸಿದು ಬಂದ ವ್ಯಕ್ತಿ ನಾನು ಊಟ ಮಾಡ್ತಿರುವಾಗ ನನ್ನ ತಟ್ಟೆಯಲ್ಲಿರುವಂಥ ಅರ್ಧ ಅನ್ನವನ್ನು ಅವನಿಗೆ ನೀಡಿ ಅವನು ಊಟ ಮಾಡಿ ಅವನ ಹಸಿವನ್ನು ಇಂಗಿಸಿಕೊಳ್ಳುವಾಗ ಮುಖದಲ್ಲಿ ವ್ಯಕ್ತವಾಗುವಂತಹ ಭಾವನೆಯನ್ನು ಗಮನಿಸಿದಾಗ ನನ್ನ ಅಂತರಾತ್ಮಕ್ಕೆ ಆಗುವಂತಹ ಸಂತೋಷ 1 ಕೋಟಿ ಕೊಟ್ಟರೂ ಸಿಗೋದಿಲ್ಲ. ಇದನ್ನು ಹೇಳ್ತಾರೆ. ಹೇಳಿದ್ರೆ ಇನ್ನೊಬ್ಬನ ಕಷ್ಟ ಕಾರ್ಪಣ್ಯ ದುಃಖ ದುಮ್ಮಾನಗಳನ್ನು ಅರ್ಥ ಮಾಡಿಕೊಂಡು ಸಕಾಲದಲ್ಲಿ ಸ್ಪಂದಿಸುವಾಗ
ಅವನಿಗಾಗುವಂಥ ಖುಷಿ ನನಗೆ ಇಮ್ಮಡಿ ಮುಮ್ಮಡಿ ಆಗುತ್ತೆ ತಿಳಿದ್ರೆ ನಾನು ನನಗೆ ಮಾತ್ರ, ನನ್ನ ಕುಟುಂಬಕ್ಕೆ ಮಾತ್ರ ಬದುಕಬಾರದು. ಸ್ವಾಮಿ ವಿವೇಕಾನಂದರು ಅದನ್ನೇ ಹೇಳಿತು. ಅದನ್ನು ಬಿಟ್ಟು ಸ್ವಲ್ಪ ಆ ಕಡೆ ಹೋಗಿ ಇನ್ನೊಬ್ಬನನ್ನು ಅರ್ಥ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡುವಾಗ, ಇನ್ನೊಬ್ಬರಲ್ಲಿ ಭಗವಂತನನ್ನು ಕಾಣಲಿಕ್ಕೆ ಪ್ರಯತ್ನ ಮಾಡುವಾಗ, ಜನರ ಸೇವೆ ಜನಾರ್ದನ ಸೇವೆ ಅಂತ ಅರ್ಥ ಮಾಡಿಕೊಂಡುವಾಗ ನನ್ನೊಳಗಿನ ದೇವರು ಎದ್ದು ಕಾಣ್ತಾರೆ, ನನಗೆ ಸಾಕ್ಷಾತ್ಕಾರ ಆಗುತ್ತೆ. ಇದು ಬಹಳ ಮುಖ್ಯ ಆಗುವಂಥದ್ದು. ಇಲ್ಲಿ ನಾನು ಆಗಲೇ ಹೇಳಿದೆ, ಈ ವಿದ್ಯಾರ್ಥಿಗಳನ್ನು ನೋಡುವಾಗ ನಾನು ಎದುರಲ್ಲಿದ್ದವ ದೊಡ್ಡವರನ್ನು ನೋಡ್ತಾ ಇಲ್ಲ, ವಿದ್ಯಾರ್ಥಿಗಳು ನೋಡ್ತೇನೆ. ವಿದ್ಯಾರ್ಥಿ ನೋಡೋದು ನನಗೆ ನೆನಪಾಗ್ತದೆ. ನಾನು 5ನೇ ತರಗತಿಯಲ್ಲಿ ಇರುವಾಗ ಕೊಕ್ಕಡದಲ್ಲಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಕ್ಕಡದಲ್ಲಿ ಓದಿದ್ದು ನಾನು. 5ನೇ ತರಗತಿಯಲ್ಲಿರುವಾಗ ಮಧ್ಯಾಹ್ನಕ್ಕೆ ಮನೆಯಿಂದ ನನ್ನ ಅಜ್ಜಿ ಬುತ್ತಿ ಕಟ್ಟಿಕೊಡ್ತಿದ್ರು. ಆ ಬುತ್ತಿಯೊಳಗಡೆ ಏನುಂಟು ಅಂತ ಗೊತ್ತಿರೋದಿಲ್ಲ ನನಗೆ. ಓಪನ್ ಮಾಡುವಾಗ ಮಾತ್ರ, ತೆರೆಯುವಾಗ ಮಾತ್ರ ಗೊತ್ತಾಗೋದು ಇವತ್ತು ಏನಿದೆ. ದೋಸೆ ಇದೆಯೋ, ಅನ್ನ ಸಾಂಬಾರು ಚಟ್ನಿ ಅದೇನೋ ಇದೆಯೋ, ಪಲ್ಯ ಇದೆಯೋ. ಮಜ್ಜಿಗೆ ಒಂದು ಕೊಡ್ತಿದ್ರು ಒಂದು ಬಾಟ್ಲಲ್ಲಿ ಹಾಕಿ, ಅದು ಗೊತ್ತಿತ್ತು. ಪ್ರತಿ ದಿವಸ ಮಜ್ಜಿಗೆ ನನಗಿದೆ. ಯಾಕಂದರೆ ತಣ್ಣೀರು ಕುಡಿಬಾರ್ದು, ಮಗುವಿಗೆ ಶೀತ ಆಗುತ್ತೆ ಅಂತ ಅಜ್ಜನ ಒಂದು ಆದೇಶ ಇದೆ. ಅದನ್ನು ಪರಿಪಾಲಿಸಬೇಕಾದ್ದು ನನ್ನ ಧರ್ಮ. ಇಲ್ಲ ಇದ್ದರೆ ಸಂಜೆ ಆಗುವಾಗ ಮನೆಯಲ್ಲಿ ನಾಗರ ಬೆತ್ತ ರೆಡಿ ಇರ್ತಿತ್ತು. ಹೆಡ್ ಮಾಸ್ಟರ್ ಹತ್ರ ಮಾತ್ರ ಅಲ್ಲ ಆಗಿನ ಕಾಲದಲ್ಲಿ, ಈಗ ನಿಮಗೆ ನೋಡಲಿಕ್ಕೂ ಸಿಗುವುದಿಲ್ಲ. ನಾಗರ ಬೆತ್ತ ಎಲ್ಲಿದೆ, ನಾಗರ ಬೆತ್ತದ ಮಹತ್ವ ಏನು ತಿಳಿದು ಇವತ್ತು ಗೊತ್ತಾಗೋದಿಲ್ಲ. ಇವತ್ತು ನಾವು ಹೇಳುವಂಥದ್ದು ಮಕ್ಕಳಿಗೆ ಪೆಟ್ಟು ಕೊಡಬಾರ್ದು, ಏಟು ಕೊಡಬಾರ್ದು, ಆದರೆ ಏಟಿನ ಭಯ ಇರಬೇಕು ಅಂತ. ಭಯ ಇದೆ ಇಲ್ಲೋ ಅಂತ ನಿಮಗೆ ಗೊತ್ತಿದೆ. ಸೊ ಹಾಗಿರುವಾಗ ಆಗ ಬುತ್ತಿ ಹಿಡ್ಕೊಂಡು ಹೋಗ್ತಿದ್ದೆ. ಒಂದು ದಿವಸ ನಾನು ಮಧ್ಯಾಹ್ನ ಊಟ ಮಾಡಲಿಕ್ಕೆ ಹೋಗೋ ನನ್ನ ಪಕ್ಕದಲ್ಲಿ ಕೂತವ ಸೀತಾರಾಮ. ಅವನ ಜಾತಿ ಯಾವುದನ್ನು ಗೊತ್ತಿರಲಿಲ್ಲ, ಅವ ಸ್ವಲ್ಪ ಕೆಳ ಜಾತಿ. ಅವನು ನನ್ನ ಬದಿಯಲ್ಲಿ ಕೂತಿದ್ದ. ನೀನು ಊಟ ಮಾಡೋದಿಲ್ವೋ ಅಂತ ಕೇಳಿದೆ. ಆಗ ಸೀತಾರಾಮ ಹೇಳಿದ್ದು ಒಂದೇ, ಏನಂತ ಹೇಳಿದರೆ, ನನಗೆ ಇವತ್ತು ಬುತ್ತಿ ತರಲಿಕ್ಕೆ ಮರ್ತೋಯ್ತು, ನನ್ನಲ್ಲಿ 60 ಪೈಸೆ ಇದೆ, ನಾನು ಸಾಧ್ಯ ಆದರೆ 20 ಪೈಸೆ ಒಂದು ಐಸ್ ಕ್ಯಾಂಡಿ ತಿಂದು 10 ಪೈಸೆಗೆ ನೆಲಗಡಲೆ ಸಿಗ್ತದೆ, ಅದನ್ನು ತಿಂದು ನೀರು ಕುಡಿದು ಸುಮ್ಮನೆ ಕೂತ್ಕೊಳ್ತೇನೆ, ಮತ್ತೆ ರಾತ್ರಿ ಹೋಗಿ ಊಟ ಮಾಡ್ತೇನೆ ಅಂತ. ಆಗ ನನ್ನ ಹಸಿವೆ ಏನೇನೋ ಆಯಿತು. ಪಕ್ಕದಲ್ಲಿ ಕೂತಿದ್ದಾನೆ, ಅವ ಎದ್ದು ಹೋಗೋದಿಲ್ಲ, ನನ್ನ ಬದಿಯಲ್ಲಿ ಇರ್ತಾನೆ. ನಾನು ಹೇಳಿದೆ, ನಾನು ಪ್ಯೂರ್ ವೆಜಿಟೇರಿಯನ್, ಸಸ್ಯಾಹಾರಿ, ನಿನಗೆ ಮೀನು ಕೋಳಿ ಸಿಗಲಿಕ್ಕಿಲ್ಲ ಅಂತ. ಅವ ಹೇಳಿದ, ನನಗೆ ಎಷ್ಟು ಹಸಿವೆ ಆಗಿದೆ ಅಂತ ಹೇಳಿದರೆ, ನೀವೇನು ಊಟ ಮಾಡ್ತೀರಿ ಅದೇ ಆಗತ್ತೆ ನನಗೆ, ಆದರೆ ನಿಮ್ಮ ಹೊಟ್ಟೆಗೆ ಹೊಡಿಬಾರ್ದು, ನೀವು ಊಟ ಮಾಡಿ, ನೀವು ಊಟ ಮಾಡೋದನ್ನು ನೋಡಿ ನಾನು ಸಂತೋಷ ಪಡ್ತೇನೆ. ಆ ನಂತರ ನಾವು ಜೊತೆಗೆ ಹೊರಗಡೆ ಹೋಗಿ ಐಸ್ ಕ್ಯಾಂಡಿ ತಿನ್ನುವ, ಅರ್ಧ ತಿಂದು ಅರ್ಧ ನಿಮಗೆ ಕೊಡ್ತೇನೆ ಅಂತ ಹೇಳಿದ. ಸೀತಾರಾಮ ನನಗಿಂತ ತುಂಬ ಮೇಲ್ದರ್ಜೆಗೆ ಏರಿದ, ಕೆಳ ದರ್ಜೆ ಜಾತಿಯಲ್ಲಿರ್ಬೋದು, ಮೇಲ್ದರ್ಜೆಗೆ ಏರಿದಂಥ ಮನಸ್ಸಿತ್ತು. ನಾನು ಬುತ್ತಿ ಓಪನ್ ಮಾಡಿ ಅವನು ಒಂದು ಸೈಡಿನ ಕೈಗೆ ಹಾಕ್ತಿದ್ದ ಅನ್ನಕ್ಕೆ ನಾನು ಇನ್ನೊಂದು ಸೈಡಿಗೆ ಹಾಕಿ ಇಬ್ಬರು ಅದನ್ನು ಹಂಚಿಕೊಂಡು ಊಟ ಮಾಡಿ, ಆ ನಂತರ ಸೀತಾರಾಮ ಯಾವಾಗಲೂ ಮರೆಯಲಿಲ್ಲ. ಅವನಲ್ಲಿರುವಂಥ ನಗು ದೇವರಾಣೆಗೆ ಹೋದು ಇವತ್ತು ನನ್ನ ಸ್ಮೃತಿ ಪಟಲದಲ್ಲಿ ಅಚ್ಚಳಿದೆ, ಉಳಿದಿದೆ. ಇದನ್ನು ಹೇಳುವಂಥದ್ದು ಮಕ್ಕಳನ್ನು ನೋಡುವಾಗ ಈ ಭಾವನೆ ಬರಬೇಕು, ಇಂಥ ಮನಸ್ಥಿತಿ ನಿಮ್ಮಲ್ಲಿ ನಿರ್ಮಾಣ ಆಗಬೇಕು. ಈ ಬ್ರಹ್ಮಶ್ರೀ ನಾರಾಯಣ ಗುರುವ ಉಪದೇಶ ಕೇಳುವಾಗ ನಿಮಗೆ ಒಂದು ವೇಳೆ ನನ್ನ ಸೀತಾರಾಮನಿಗೆ ಆದದ್ದು ನಿಮಗೂ ಆಗಬಹುದು. ಇಲ್ಲಿ ಅವ ಯಾವಾಗಲೂ ತರದೇ ಇರೋದಿಲ್ಲ, ಅವತ್ತು ಮರೆತು ಬಂದ. ಆಗ ಅವನ ಯೋಜನೆ ಇತ್ತು, ಕಾರ್ಯಯೋಜನೆ, 60 ಪೈಸೆಯಲ್ಲಿ ಏನೆಲ್ಲ ಮಾಡಬಹುದು ಅಂತ. ಬುದ್ಧಿವಂತ ಅವ. ಆ ನಂತರ ಅವನ ಯೋಚನೆ ಇತ್ತು, ನನ್ನ ಊಟ ಆದ ನಂತರ ನನ್ನನ್ನು ಜೊತೆಗೆ ಪಾಸಡಿ ಅಂತ ಹೇಳ್ತಾರೆ, ಜೊತೆಗೆ ಕರ್ಕೊಂಡು ಹೋಗ್ಲಿಕ್ಕೆ, ಅಲ್ಲಿ ಐಸ್ ಕ್ರೀಮ್ ಅರ್ಧ ತಿಂದು ನನಗೆ ಅರ್ಧ ಕೊಡಲಿಕ್ಕೆ. ನೋಡಿ ಎಂತಹ ಮನಸ್ಥಿತಿ ಇದು. ಅದಕ್ಕೆ ಹೇಳುವಂಥದ್ದು, ನಿಮ್ಮ ಪ್ರಾಯದ ಮಕ್ಕಳು ದೇವರಿಗೆ ಸಮಾನ, ತಾರತಮ್ಯ ಇರೋದಿಲ್ಲ, ಎಲ್ಲ ಒಳ್ಳೆಯ ಮನಸ್ಸು. ಅಂಥ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಮನಸ್ಸು ಕೂಡ ಅಂಥದ್ದೇ ಆಗಿತ್ತು ಅಂತ ಅವ್ರದ್ದು ಓದುವಾಗ ಅರ್ಥ ಆಗುತ್ತೆ. ಮನಸ್ಸು ಮತ್ತು ಹೃದಯ ಗೆದ್ದ ದಾರ್ಶನಿಕ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗುತ್ತೆ. ಸೊ ಇಂಥ ಇದರಲ್ಲಿ ಅವರು ಇಡೀ ಸಾರಿದ್ದೇನಂತಂದರೆ ಸಾಮಾಜಿಕ ಸೌಹಾರ್ದತೆ, ಮೇಲು ಕೀಳು ತಾರತಮ್ಯ, ಸ್ಥಿತಿವಂತ ಅಥವಾ ಇಲ್ಲದವ, ಬಡವ ಬಲ್ಲಿದ ಇಲ್ಲ. ನಾವು ಮಾನವರು, ಮಾನವ ಜಾತಿ, ಮನುಷ್ಯ ಜಾತಿ ಮಾತ್ರ. ನಾವು ಮನುಷ್ಯರು ಅಂತ ಅರ್ಥ ಮಾಡಿಕೊಂಡು ಉತ್ತಮ ಮಾನವರಾಗಬೇಕು. ಉತ್ತಮ ಮಾನವರಂತ ಶ್ರೇಷ್ಠ ವ್ಯಕ್ತಿಗಳಾಗಬೇಕು. ನಾವು ಸಮಾಜಕ್ಕೆ ನೀಡುವ ಕೊಡುಗೆಗಳ ಮೂಲಕ ನಮ್ಮ ವ್ಯಕ್ತಿತ್ವ ನಿರ್ಮಾಣ ಆಗುತ್ತೆ, ಆ ಮೂಲಕ ರಾಷ್ಟ್ರ ನಿರ್ಮಾಣ ಆಗುತ್ತೆ ಅಂತ ಹೇಳುವಂಥ ಮಾತುಗಳನ್ನು ಹೇಳಿದವರು. ಸೊ ಸಾಮಾಜಿಕ ಸೌಹಾರ್ದತೆ, ಭ್ರಾತೃತ್ವ ಅಥವಾ ಸಹೋದರ ಸಹೋದರಿಯತೆ ಇರುವಂಥದ್ದು, ಆ ಸೋದರತೆ, ಆ ಮನೋಭಾವ ಬರುವಂಥದ್ದು, ಶಾಂತಿ ನೆಮ್ಮದಿ ಸುಖ ಸಂತೋಷ ಪಡೀಲಿಕ್ಕೆ ಇರುವಂಥ ದಾರಿ ಅಂತ ಹೇಳಿರೋರು. ಇಲ್ಲಿ ಎಲ್ಲ ಹೇಳಿದಾಗ ಕೊನೆಗೆ ಅರ್ಥ ಮಾಡಿಕೊಂಡದ್ದು ನಾನು ಏನಂತಂದರೆ, ಯಾವುದೇ ಸಮಾರಂಭ ಇರಲಿ, ಕಾರ್ಯಕ್ರಮ ಇರಲಿ, ಮನೆಯಲ್ಲಿ ನಾವು ಆಚರಿಸುವ ಹಬ್ಬ ಹರಿದಿನಗಳಿರ್ಬೋದು, ಇಲ್ಲಿ
ಅದು ನಿಜವಾಗಿ ದೇವರ ದರ್ಶನ ಆಗಬೇಕಾದ್ರೆ ಎಲ್ಲರ ಒಳಗೊಳ್ಳುವಿಕೆ ಆಗಬೇಕು, ಎಲ್ಲರ ಭಾಗವಹಿಸಿಕೆ ಆಗಬೇಕು, ಎಲ್ಲರ ಪಾಲ್ಗೊಳ್ಳುವಿಕೆ ಆಗಬೇಕು. ಆಗ ಅದು ಸ್ವರ್ಗ, ಅದು ನಿಜವಾದ ಸಮಯ ಹೇಳುವಂಥದ್ದು ಅವರು ಪ್ರತಿಪಾದಿಸಿದರು. ಇಡೀ ಸಮಾಜವನ್ನು ಪರಿವರ್ತಿಸಬೇಕಾದರೆ, ನನಗೆ ಬಹಳ ಇಷ್ಟವಾದಂಥವರ ಮಾತು, ಇಡೀ ಸಮಾಜ ಪುನರ್ನಿರ್ಮಾಣ ಮಾಡಬೇಕಾದ್ರೆ, ಇಡೀ ಸಮಾಜದ ಪರಿವರ್ತನೆ ಆಗಬೇಕಾದ್ರೆ ಬದಲಾವಣೆ ಮೂಲಕ ಆಗೋದಿಲ್ಲ. ಬದಲಾವಣೆ ಅಲ್ಲಿ ಇಲ್ಲಿ ಆಗುತ್ತೆ, ಎಲ್ಲ ಕಡೆ ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ಕೊಂಡಾದರೆ ಅದು ಪರಿವರ್ತನೆ ಆಗುತ್ತೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಮೂಲಕ ಸಮಾಜದ ಪರಿವರ್ತನೆ ಆಗಬೇಕಾದ್ರೆ ಮೊದಲಾಗಬೇಕಾದ್ದು ನನ್ನಲ್ಲಿ. ಯಾಕೆಂದರೆ ತನ್ನ ಶತ್ರು ತಾನೇ ಅಂತೇಳೋದು ಅರ್ಥ ಮಾಡಿಕೊಂಡು, ನಾನು ಒಂದು ದೊಡ್ಡ ಸೊನ್ನೆ ಅಂತ ಹೇಳುವಂಥ ಅಹಂಕಾರವನ್ನು ತೊಲಗಿಸಿ ನನ್ನನ್ನು ಪ್ರಾಮಾಣಿಕವಾಗಿ ಆತ್ಮಶೋಧನೆ ಮೂಲಕ ಅರ್ಥ ಮಾಡಿಕೊಂಡು ನನ್ನಲ್ಲಿ ಮೊದಲಿಗೆ ಬದಲಾವಣೆ ತಂದು ಕೊನೆಗೆ ಪೂರ್ಣ ಪ್ರಮಾಣದ ಸಮಗ್ರವಾದ ಸಮರ್ಪಕವಾದ ಪರಿವರ್ತನೆಯನ್ನು ತಂದುಕೊಂಡು ನನ್ನ ದೃಷ್ಟಿಕೋನವನ್ನು ಬದಲಾಯಿಸಿ ಹೊಸ ಲೆನ್ಸ್ ಮೂಲಕ ಸಮಾಜವನ್ನು ನೋಡುವಾಗ ಸಮಾಜದಲ್ಲಿರುವ ಕುಂದುಕೊರತೆ ಏನು, ಅಲ್ಲಿರುವ ಕಲ್ಮಶ ಏನು, ಮನಸ್ಥಿತಿ ಯಾವ ರೀತಿಯಲ್ಲಿರುತ್ತೆ, ಒಬ್ಬರನ್ನೊಬ್ಬರು ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾರೆ, ಜ್ವರಕ್ಕೆ ಔಷಧಿ ಕೊಟ್ಟು ಪ್ರಯೋಜನ ಇಲ್ಲ, ಯಾವ ಕಾಯಿಲೆಯಿಂದ ಜ್ವರ ಬಂದಿದೆ ಅಂತ ಅರ್ಥ ಮಾಡಿಕೊಂಡು ಆ ಕಾಯಿಲೆಯ ಮೂಲ ಕಾರಣವನ್ನು ನಾವು ಅರ್ಥ ಮಾಡ್ಕೊಂಡು ಅದಕ್ಕೆ ಔಷಧಿ ಕೊಡಬೇಕು ಅಂತ ಹೇಳಿರೋರು. ಆದ ಕಾರಣ ನಮ್ಮ ದೃಷ್ಟಿಕೋನ ಬದಲಾಗಬೇಕು. ಮತ್ತೆ ಹೇಳಿರೋರು ಶ್ರೀಮಂತಿಗೆ ಬೇಕು. ಯಾವ ಶ್ರೀಮಂತಿಗೆ ನಮ್ಮಲ್ಲಿ ಬೇಕು? ಬ್ರಹ್ಮಶ್ರೀ ನಾರಾಯಣ ಗುರು ಹೇಳಿದ ಶ್ರೀಮಂತಿಗೆ ಒಂದೇ, ಹೃದಯ ಶ್ರೀಮಂತಿಕೆ. ಹೃದಯ ವೈಶಾಲ್ಯತೆಯನ್ನು ಮೆರಿಬೇಕು ನಾವು. ಕರುಣೆ ಮುಖ್ಯ ಅಲ್ಲ, ಇವತ್ತು ಸಹಾನುಭೂತಿ ಬಹಳ ಮುಖ್ಯ ಅಂತ ಹೇಳಿದರು. ಆಗ ಇನ್ನೊಬ್ಬನ ಕಷ್ಟಕ್ಕೆ ಸ್ಪಂದಿಸಲಿಕ್ಕೆ ಬೇಕಾದಂಥ ಸಾಮರ್ಥ್ಯ, ಇಚ್ಛಾಶಕ್ತಿ ಮತ್ತು ಅವಕಾಶಗಳ ಸದ್ಬಳಕೆ ಆಗುತ್ತೆ ಅಂತ ಅವ್ರು ಹೇಳಿದರು. ಇದರ ಮೂಲಕ ನಾನು ಇನ್ನೊಂದು ಅರ್ಥ ಮಾಡ್ಕೊಳ್ಳುವಂಥದ್ದು, ಗಾಂಧೀಜಿಯವರು ಹೇಳಿದ್ದು 3 ಮಂಗಗಳ ಕಥೆ ಹೇಳಿದ್ದು ನೀವು ಕೇಳಿರ್ಬೋದು ಅಲ್ವ ಮಕ್ಕಳೇ? ಕೆಟ್ಟದ್ದನ್ನು ನೋಡಬೇಡ, ಕೆಟ್ಟದ್ದನ್ನು ಕೇಳಬೇಡ, ಕೆಟ್ಟದ್ದನ್ನು ಆಡಬೇಡ ಅಂತ ಹೇಳಿದರು. ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನೆಲ್ಲ ನಾನು ಸ್ವಲ್ಪ ಪೂರ್ತಿ ಅಂತ ಆಗೋದಿಲ್ಲ, ಪೂರ್ತಿ ಓದಿ ಅರ್ಥ ಮಾಡ್ಕೊಳ್ಳಿಕ್ಕೆ ಇನ್ನೂ ನಾನು 10 ವರ್ಷ ಇನ್ನೂ ಅದರಲ್ಲಿ ಕೃಷಿ ಮಾಡಬೇಕಾಗತ್ತೆ. ಆದರೆ ಅಂಥ ಮನಸ್ಥಿತಿ ನನ್ನಲ್ಲಿದೆ. ಪ್ರತಿ ದಿವಸ 3-4 ಪುಟ ಓದ್ತೇನೆ. ಯಾವಾಗ ನಾನು ಸ್ವಲ್ಪ ಗಡಿಬಿಡಿ ಆಗುತ್ತೆ ಒಳಗಡೆಯಿಂದ. ಕುರುಕ್ಷೇತ್ರ ಹೊರಗಡೆ ಆದ್ದು, ಮನೋಕ್ಷೇತ್ರ ಆಗೋದು ಒಳಗಡೆ. ಅದು ಕುಲಪತಿಯ ಒಂದು 6ರಿಂದ 7-7:30ವರೆಗೆ ಆಗ್ತಾ ಇರ್ತದೆ. ಅದೆಲ್ಲ ಆಗಿ ಇತ್ಯರ್ಥ ಆದ ನಂತರ ಮತ್ತೆ ನಾನು ಸ್ನಾನ ಮಾಡಿ ನನ್ನ ಪೂಜೆಗಳೇನ ಇದ್ದರೆ ಅದೆಲ್ಲ ಮಾಡಿ ಆ ನಂತರ ನಾನು ಊಟ ಮಾಡಿ ಮಲಗುವಂಥದ್ದು. ಹಾಗಿರುವಾಗ ಓದ್ತಾ ಇರುವಾಗ ಎಲ್ಲ ಓದಿ ಇಲ್ಲಿಗೆ ಆಗುವಾಗ ಮಹಾತ್ಮ ಗಾಂಧೀಜಿಯವ್ರನ್ನೂ ಓದಿದ್ದೇನೆ, ಅಂಬೇಡ್ಕರ್ನೂ ಓದ್ತೇನೆ, ನಾನು ಇನ್ನೂ ಓದ್ತೇನೆ, ತುಂಬ ಓದಲಿಕ್ಕಿದೆ. ಸೊ ಹಾಗಿರುವಾಗ ನಾನು ಅರ್ಥ ಮಾಡಿಕೊಂಡದ್ದು, ಮಹಾತ್ಮ ಗಾಂಧೀಜಿಯವರು 3 ಮಂಗಗಳು ನಿಮ್ಮ ಹಾಗೆ ಇರುವಾಗ ನಾನು ಬಾಯಿಪಾಠ ಕಲಿತು ಅರ್ಥ ಆಗಿ ಆ ಮಂಗಗಳ ಚಿತ್ರ ಅದು ಕಣ್ಣಿಗೆ ಹೀಗಿಡುವಂಥದ್ದು, ಬಾಯಿಗೆ ಹೀಗಿಡುವಂಥದ್ದು, ಕಿವಿ ಮುಚ್ಚುವಂಥದ್ದು ಇವತ್ತಿಗೂ ನನಗೆ ಕಣ್ಣಿಗೆ ಕಾಣುವ ಹಾಗೆ ಇದೆ. ಸೊ ಆದ ಕಾರಣ ನೋಡುವ ಮೂಲಕ ನಾವು ಕಲಿತೇವೆ, ಮಾಡುವ ಮೂಲಕ ಇನ್ನೂ ನಮಗೆ ಶಕ್ತಿ ಬರುತ್ತೆ, ಮರಿಲಿಕ್ಕೆ ಆಗೋದಿಲ್ಲ. ಆದ ಕಾರಣ ನನಗೆ ಇದನ್ನು ಓದ್ತಾ ಇರುವಾಗ 4ನೇ ಮಂಗ ಏನು ಹೇಳಿತು ಅದು ಇದು. ಸೊ ಬ್ರಹ್ಮಶ್ರೀ ನಾರಾಯಣಗುರುಗಳ ತತ್ವಾದರ್ಶ ಓದಿ ನಾನು 4ನೇ ಮಂಗ ಏನು ಹೇಳ್ತೇನೆ ಅಂತ ಹೇಳಿದರೆ, 3 ಮಂಗಗಳ ಹೇಳಿದ ಇಂಥ ಸ್ವಲ್ಪ ಜಾಸ್ತಿ ಪ್ರಾಮುಖ್ಯವಂತ ಇರುವಂಥದ್ದು. ನೀವು ಯೋಚನೆ ಮಾಡಿ, ಒಪ್ಪಬೇಕು ಅಂತ ಹೇಳೋದಿಲ್ಲ. ನಾನು ಯಾವಾಗಲೂ ನಾನು ಬೋಧನೆ ಮಾಡುವಾಗಲೂ ಅಷ್ಟೇ ನನ್ನ ಐಡಿಯಾಸನ್ನು ಯಾವಾಗಲೂ ಇಂಪೋಸ್ ಮಾಡ್ತಿರಲಿಲ್ಲ, ಹೇಳ್ತಿರಲಿಲ್ಲ ಇನ್ನೊಂದು ಮೇಲೆ. ಮತ್ತು ಅವರಿಗೆ ಮನಮುಟ್ಟುವಾಗೆ ತಲುಪಿಸುವಂಥದ್ದು ನನ್ನ ಜಾಯಮಾನ, ಅದು ನನ್ನ ಧರ್ಮ. ಅದರಲ್ಲಿ ಸಾಧಾರಣ 90% ಯಶಸ್ವಿಯಾಗಿದ್ದೇನೆ ನಾನು, 100ಕ್ಕೆ 100 ಅಂತ ಹೇಳೋದಿಲ್ಲ. ಮತ್ತು ಅನೇಕ ವಿಷಯಗಳನ್ನು ನಮ್ಮ ವಿದ್ಯಾರ್ಥಿನಿಯನ್ನು ನಾನು ಕಲಿತುಕೊಂಡವ, ಇನ್ನೂ ಕಲೀಲಿಕ್ಕಿದೆ ನಾನು. ಸೊ ಇದು ಯಾಕಂದರೆ ಕಲಿಯುವಂಥದ್ದು ಜೀವನ ಪರ್ಯಂತ ನಡೆಯುವ ನಿರಂತರ ಪ್ರಕ್ರಿಯೆ ಅಂತ ಹೇಳಿಕೊಂಡು ನಂಬಿಕೊಂಡು ಬಂದವ. ಸೊ ಇದರಲ್ಲಿ ನಾನು 4ನೇ ಮಂಗನಾಗಿ ಏನು ಹೇಳ್ತೇನೆ ಅಂದರೆ, ಕೆಟ್ಟದ್ದನ್ನು ಯೋಚಿಸಬೇಡ. ಮಹಾತ್ಮ ಗಾಂಧೀಜಿಯವರು ಹೇಳಿದ್ದು ಕೆಟ್ಟದ್ದನ್ನು ನೋಡಬೇಡ, ಕೆಟ್ಟದ್ದನ್ನು ಕೇಳಬೇಡ, ಕೆಟ್ಟದ್ದನ್ನು ಆಡಬೇಡ ಅಂತ. ಇದು 3ಕ್ಕೂ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಅಥವಾ ಇಗ್ನಿಷನ್ ಇರುವಂಥದ್ದು ಅಥವಾ ಮೇನ್ ಸ್ವಿಚ್ ಎಲ್ಲಿದೆ ಅಂತ ಹೇಳಿದರೆ ಯೋಚನೆಯಲ್ಲಿ. ಕೆಟ್ಟದ್ದನ್ನು ಯೋಚನೆ ಮಾಡಬಾರ್ದು. ಯಾಕೆ ನಾವು ಏನು ಮಾಡುವಾಗ ನಮ್ಮ ನಡವಳಿಕೆ ಆಗೋ ಮೊದಲು ಏನಾಗುತ್ತೆ, ಇದು ಮನಃಶಾಸ್ತ್ರ ಹೇಳುವಂಥದ್ದು. ನಾವು ನೋಡುವಾಗ ನಮಗೆ ಪಂಚೇಂದ್ರಿಯಗಳ ಮೂಲಕ ಅಲ್ಲಿ ಇಲ್ಲಿ ನೋಡಿದ್ದು, ಕೇಳಿದ್ದು, ವಾಸನೆ ಗ್ರಹಿಸಿದ್ದು, ನಾಲಿಗೆಯಲ್ಲಿ ರುಚಿ ನೋಡಿದ್ದು, ಸ್ಪರ್ಶದ ಮೂಲಕ ನಮಗೇನೋ ಒಂದು ಆಗುವ ಅನುಭವ ಎಲ್ಲ ಇಲ್ಲಿ ಹೋಗುತ್ತೆ. ಹೋಗಿ ಈ ಹಿಂದೆ ಆದದ್ದು ಇಲ್ಲಿ ಸ್ಟೋರ್ ಆಗಿರ್ತದೆ.
ನಿಮಗೆ ಹಳೆ ನೆನಪುಗಳಿರುತ್ತೆ, ಹಳೆ ನೆನಪುಗಳನ್ನು ಮರೀಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಪ್ರತಿ ಸಲ ನಾವು ಕೆಟ್ಟದನ್ನು ಮರೀಲಿಕ್ಕೆ ಪ್ರಯತ್ನ ಮಾಡುವಾಗ ನೆನಪು ಮಾಡ್ಕೊಳ್ತೀರಿ, ಅದಕ್ಕಾಗಿ ಮರೀಲಿಕ್ಕೆ ಆಗೋದಿಲ್ಲ. ಸೊ ಹಾಗೆ ಇಲ್ಲಿ ಕೂಡ ಹಳೆ ನೆನಪುಗಳು ಇಲ್ಲಿ ಇರುತ್ತದೆ, ಅದಕ್ಕೆ ಈ ಹೊಸ ಅನುಭವ ಹೋಗಿ ಸೇರ್ಪಡುತ್ತದೆ. ಆ ನಂತರ ಆಗಬೇಕಾದ ಯೋಚನೆ ಮಾಡಬೇಕು, ಎರಡನೇ ಹಂತ. ನೀವು ಬರುವುದನ್ನು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ, ಎಲ್ಲ ಬಂದು ಸೇರಿಕೊಳ್ತಾರೆ ನಿಮಗೆ ಗೊತ್ತಾಗದ ರೀತಿಯಲ್ಲಿ. ಆ ನಂತರ ನೀವು ಯೋಚನೆ ಮಾಡುವಂಥದ್ದು ಎರಡನೇ ಹಂತ. ನಿಮ್ಮ ಮೈಂಡನ್ನು ಅಪ್ಲೈ ಮಾಡಬೇಕು, ಯೋಚನೆ ಮಾಡಬೇಕು. ಮೂರನೇ ಹಂತ ಇದ್ದರೆ ಭಾವನೆಗಳನ್ನು ವ್ಯಕ್ತಪಡಿಸುವಂಥದ್ದು. ನಾಲ್ಕನೇ ಹಂತ ಇದ್ದರೆ ನಾನು ಏನು ಮಾಡಬೇಕು ಈಗ, ಪ್ರಥಮ ಹೆಜ್ಜೆ, ಎರಡನೇ ಹೆಜ್ಜೆ, ಮೂರನೇ ಹೆಜ್ಜೆ ಹೇಗೆ ಹಾಕಬೇಕು ನಾವು ತಯಾರು ಮಾಡುವಂಥದ್ದು, ಅದನ್ನು ಅನುಷ್ಠಾನ ಮಾಡಲಿಕ್ಕೆ, ಆ ರೀತಿಯಲ್ಲಿ ಮುಂದೆ ಹೋಗಲಿಕ್ಕೆ. ಇದು 4 ಹಂತ ಆಗುವಾಗ ಒಂದು ರೀತಿಯ ಮನಸ್ಥಿತಿ ನಿರ್ಮಾಣ ಆಗುತ್ತೆ. ಅದು ಸಕಾರಾತ್ಮಕವಾಗಿ ಧನಾತ್ಮಕವಾಗಿ ಇದ್ದರೆ ನಿಮ್ಮ ನಡವಳಿಕೆ ಅಥವಾ ನಡತೆ ಕೂಡ ಸಕಾರಾತ್ಮಕವಾಗಿರುತ್ತದೆ, ಧನಾತ್ಮಕವಾಗಿರುತ್ತದೆ, ಇನ್ನೊಬ್ಬನಿಗೆ ಉಪಕಾರಿಯಾಗುವಂತೆ ಇರುತ್ತೆ. ಮೊದಲು ನಾನು ಒಳ್ಳೆಯವನಾಗಬೇಕು, ಮತ್ತೆ ಮಾತ್ರ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಬಹುದು ನಾವು, ಅಲ್ವಾ? ಸೊ ಅದೇ ರೀತಿ ಮನಸ್ಥಿತಿ ಈ ರೀತಿಯಲ್ಲಿ ನಿರ್ಮಾಣ ಆಗುತ್ತೆ. ಸೊ 5ನೇ ಹಂತ ನಮ್ಮ ನಡವಳಿಕೆ, ನಡತೆ. ನಿಜವಾಗಿ 4 ಜನರಿಗೆ ಕಾಣುವಾಗ ನಾವು ಏನು ಮಾಡ್ತೇವೆ ಅದು ನಡತೆ ಆಗುತ್ತೆ. ಸೊ ಈ ರೀತಿಯಲ್ಲಿ ನಿರ್ಮಾಣ ಆಗ್ತದೆ. ಸೊ ಅದಕ್ಕೆ ಏನಿದ್ರೂ ಕೂಡ ಇಲ್ಲಿ ಮೇನ್ ಸ್ವಿಚ್ ಯಾವುದು ಅಂತಂದರೆ ಯೋಚನೆ. ಸೊ ಆದ ಕಾರಣ 4ನೇ ಮಂಗ ಏನು ಹೇಳ್ತದೆ ನೆನಪಿಟ್ಟುಕೊಳ್ಳಿ, ಕೆಟ್ಟದ್ದನ್ನು ಯೋಚಿಸಬೇಡ. ಆದರೆ 3 ಮಂಗಗಳನ್ನು ಮರಿಬೇಡಿ. ಕೆಟ್ಟದ್ದನ್ನು ನೀವು ಯೋಚಿಸಲಿಲ್ಲ ಅಂತ ಹೇಳಿದ್ರೆ ನೀವು ನೋಡುವಂಥದ್ದು ಕೆಟ್ಟದಾಗಿ ಕಾಣುವುದಿಲ್ಲ, ಕೇಳುವಂಥದ್ದು ಕೆಟ್ಟದಾಗಿ ನಿಮಗೆ ಕೇಳಿಸುವುದಿಲ್ಲ. ನೀವು ಆಡುವಂಥದ್ದು ನಾಲಿಗೆಯ ಮೇಲೆ ಹತೋಟಿ ಇರುತ್ತೆ, ಒಳ್ಳೆಯದನ್ನೇ ನೀವು ಹೇಳ್ತೀರಿ. ಅದನ್ನು ಅರ್ಥ ಮಾಡಿಕೊಂಡು ಶ್ರವಣಂ ಮನನಂ ನಿಧಿಧ್ಯಾಸನಂ ಅಂತ ಹೇಳಿದ್ದಾರೆ ಹಿರಿಯರು. ಸೊ ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವಾದರ್ಶಗಳನ್ನು ಶ್ರವಣಂ ಕೇಳಿ, ಮನನಂ ಅರ್ಥ ಮಾಡಿಕೊಂಡು ಮನಸ್ಸಿನೊಳಗಡೆ ಅದು ಇರಲಿ, ಹಾಗೆ ನಿಧಿಧ್ಯಾಸನಂ ಅರ್ಥ ಮಾಡಿಕೊಂಡು ಅಲ್ಲಿ ನಿಲ್ಲಬೇಡಿ, ಮುಂದೆ ಹೋಗಿ ಅದನ್ನು ಹೇಗೆ ಅನುಷ್ಠಾನ ಮಾಡಬೇಕು, ನಿಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಬೇಕು, ನಿಮಗೆ ಅರ್ಥ ಆದದನ್ನು ಅಕ್ಕಪಕ್ಕದಲ್ಲಿರುವ ಮೂವರಿಗೆ ಹೇಗೆ ಅರ್ಥೈಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು. ನೀವು ಎದುರುಗಡೆ ಇರುವವ, ಬಲಬದಿಯಲ್ಲಿರುವವ, ಎಡಬದಿಯಲ್ಲಿರುವವ, ಹಿಂಭಾಗದವರ ಬಗ್ಗೆ ತಲೆಗೆಡಿಸಿಕೊಳ್ಬೇಡಿ. ಈ 3 ಜನ ಬಹಳ ಪ್ರಾಮುಖ್ಯ ಆಗುತ್ತೆ ಅಂತ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಹೇಳಿದ್ದಾರೆ. ಸೊ ಆ ರೀತಿ ತತ್ವಾದರ್ಶವನ್ನು ಸಮಾಜಕ್ಕೆ ಪಸರಿಸುವಂಥ ಕೆಲಸ ನಾವು ಮಾಡಬೇಕು. ಸೊ ಅದಕ್ಕೆ ಕೊನೆಗೆ ನಾನು ಹೇಳ್ತಿರುವಂಥದ್ದು, ನಿಮ್ಮ ನೋಡುವಾಗ ನಮಗೆ ನಾಳೆಯ ಕನಸು ಖಂಡಿತ ಗಟ್ಟಿಯಾಗಿರುತ್ತೆ. ಇಂಗ್ಲೀಷಲ್ಲಿ ಹೇಳ್ತೇವೆ ಟುಮಾರೋ ವಿಲ್ ನೆವರ್ ಡೈ, ನಾಳೆದಕ್ಕೆ ಸಾವು ಇಲ್ಲ. ಇವತ್ತು ಸಾಯ್ತದೇ ಇರ್ತದೆ, ನಿನ್ನೆ ಸತ್ತು ಹೋಗಿದೆ, ನಾಳೆದಕ್ಕೆ ಸಾವು ಇಲ್ಲ. ನೀವು ನಾಳೆಯನ್ನು ನೋಡುವವರು. ಈಗ ಒಬ್ಬರು ಹಿರಿಯರು ಹೇಳಿದರು, ನಾವೆಲ್ಲ ಏರ್ಪೋರ್ಟಲ್ಲಿ 2 ಡೋರ್ ಇದೆ ಅಂತೆ, ಒಂದು ಅರೈವಲ್ ಗೇಟು ಮತ್ತೊಂದು ಡಿಪಾರ್ಚರ್ ಗೇಟು ಅಂತ. ನಾವೆಲ್ಲ ಈ 62 ವರ್ಷ ಆದವರು ಡಿಪಾರ್ಚರ್ ಗೇಟ್ ಹತ್ರ ಬಂದು ನಿಂತಿದ್ದೇವೆ ಹೋಗ್ಲಿಕ್ಕೆ. ನೀವು ಅರೈವಲ್ ಗೇಟ್ ಥರ ವಿಮಾನ ಹತ್ತಲಿಕ್ಕೆ ಅರೈವಲ್ ಬರ್ತಾ ಇದ್ದೀರಿ ಅಂತ. ಆದ ಕಾರಣ ನಿಮ್ಮ ಅರೈವಲ್, ನೀವು ಈ ವಿಮಾನ ಹತ್ತಾ ಇದ್ದೀರಿ, ಮಂಗಳ ಗಂಗೋತ್ರಿಗೆ ಬರಲಿಕ್ಕೆ ಒಂದು ದಿನ ನೀವು. ಸಾದ ಕಾರಣ ಈಗಲೇ ನಿಮಗೆ ಒಂದು ರೀತಿಯಲ್ಲಿ ಅದಕ್ಕೆ ಬೇಕಾದಂಥ ಪೂರಕವಾದ ವಾತಾವರಣ ಸೃಷ್ಟಿಸಲಿಕ್ಕೆ, ಅದಕ್ಕೆ ಬೇಕಾದಂಥ ಒಂದು ವಾತಾವರಣ ಕಲ್ಪಿಸಲಿಕ್ಕೆ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ಮತ್ತು ಅವರು ಸಂಯೋಜನೆ ಮಾಡ್ತಾ ಇರುವಂಥ ಬ್ರಹ್ಮಶ್ರೀ ನಾರಾಯಣ ಗುರು ಅಧ್ಯಯನ ಪೀಠ, ಅದರ ಸಲಹಾ ಮಂಡಳಿ ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಮತ್ತು ಇಡೀ ವಿಶ್ವವಿದ್ಯಾನಿಲಯ ಅವರ ಜೊತೆಗಿದ್ದು ಈ ಯಾವುದು ನಾವು ಧ್ಯೇಯೋದ್ದೇಶಗಳನ್ನು ಹಮ್ಮಿಕೊಂಡಿದ್ದೇವೆ ಅದನ್ನು ಕಟ್ಟುನಿಟ್ಟಾಗಿ ಈಡೇರಿಸ್ತೇವೆ ಅಂತ ಹೇಳುವ ಮಾತನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಈ ಉದ್ಘಾಟನೆಯನ್ನು ಮಾಡಲಿಕ್ಕೆ ನನಗೆ ಬಹಳ ನಿಮ್ಮ ಸಮ್ಮುಖದಲ್ಲಿ ಮಾಡಲಿಕ್ಕೆ ಬಹಳ ಸಂತೋಷ ಆಗಿದೆ. ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ನಿಮಗೆ ವಂದಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆಯಲ್ಲಿರುವವರೆಲ್ಲರೂ, ಜೊತೆಗೆ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ಕೂಡ ಗೌರವಯುತವಾಗಿ ಬೀಳ್ಕೊಡುತ್ತಿದ್ದಾರೆ. ಇವತ್ತು ನಮ್ಮ ಕೊಣಾಜೆ ಗ್ರಾಮದಲ್ಲೇ ಬಹುಶಃ ಒಂದು ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮ ನಡೀತಾ ಉಂಟು, ಗುರು ನಡೆ ಗ್ರಾಮದ ಕಡೆ. ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಬಹಳಷ್ಟು ಉತ್ತಮವಾದಂಥ ಮಾರ್ಗದರ್ಶನ ಮತ್ತು ಮಾಹಿತಿಯನ್ನು ನೀಡಿದಂಥ ನಮ್ಮ ಆತ್ಮೀಯರು, ನಮ್ಮೆಲ್ಲ ಮಾರ್ಗದರ್ಶಕರಾದಂಥ ಪ್ರೊಫೆಸರ್ ಸುಬ್ರಹ್ಮಣ್ಯ ಎಡಪಾಡಿತಾರ್ ಅವರು ಈಗಾಗಲೇ ನಿರ್ಗಮಿಸಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ಸ್ಮರಿಸುತ್ತಾ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ಬಹುಶಃ ನಮ್ಮ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಶ್ರೀಮತಿ ಚಂಚಲಾಕ್ಷಿ ಅವರು ವಹಿಸಿದ್ದಾರೆ. ಅದೇ ರೀತಿ ಉಪಾಧ್ಯಕ್ಷರಾಗಿ ಶ್ರೀಯುತ ರಾಮಕೃಷ್ಣ ಪಟ್ಟೋರಿ ಇವರು ಕೂಡ ವೇದಿಕೆಯಲ್ಲಿದ್ದಾರೆ.
ನಮ್ಮೆಲ್ಲರ ಆತ್ಮೀಯರು, ನಮ್ಮೆಲ್ಲರ ಮಾರ್ಗದರ್ಶಕರು ಆದಂಥ ಪ್ರಸಾದರ ಇವರು ನಮ್ಮೊಂದಿಗಿದ್ದಾರೆ. ಅದೇ ರೀತಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯೆ ಆತ್ಮೀಯರು ಶ್ರೀಮತಿ ನಮಿತಾ ಸಾಮ್ ಈ ಒಂದು ಸಮಿತಿಯ ಸದಸ್ಯರು ಕೂಡ ಆಗಿದ್ದಾರೆ. ಶಾಲೆಯ ಮುಖ್ಯೋಪಾಧ್ಯಾಯನಿ ಶ್ರೀಮತಿ ಅನ್ನಪೂರ್ಣೇಶ್ವರು ಪ್ರೌಢಶಾಲಾ ಸಹ ಶಿಕ್ಷಕಿದ್ದಾರೆ. ಅದೇ ರೀತಿ ಸಿಲ್ವಿಯಾ ನಮ್ಮ ಪ್ರೈಮರಿ ಶಾಲೆಯ ಮುಖ್ಯೋಪಾಧ್ಯಾಯ ಸಿಲ್ವಿಯಾ ನಮ್ಮೊಟ್ಟಿಗಿದ್ದಾರೆ. ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿ ನಮ್ಮೆಲ್ಲ ಆತ್ಮೀಯರು ಕೂಡ ಇದ್ದಾರೆ. ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯ, ನಮ್ಮೆಲ್ಲರ ಹಿತಚಿಂತಕರು, ಅದೇ ರೀತಿ ಊರಿನ ಗಣ್ಯರು, ವಿದ್ಯಾರ್ಥಿಗಳು, ಮುಖ್ಯೋಪಾಧ್ಯಾಯರು, ಅದೇ ರೀತಿ ಪ್ರಾಧ್ಯಾಪಕರು ಕೂಡ ಇದ್ದೀರಿ. ಬಹುಶಃ ನಾರಾಯಣ ಗುರುಗಳ ಆದರ್ಶ ತತ್ವವನ್ನು ನಾನು ಕೂಡ ಸ್ವಲ್ಪ ಜೀವನದಲ್ಲಿ ಅಳವಡಿಸಿದವ. 1984ರಲ್ಲಿ ಗೋಕರ್ಣನಾಥ ಕಾಲೇಜ್ ಪ್ರಪ್ರಥಮ ಬಾರಿಗೆ ಮಂಗಳೂರಲ್ಲಿ ಪ್ರಾರಂಭವಾದಾಗ ಅದರ ಕಾಲೇಜಿನ ಪ್ರಥಮ ಬ್ಯಾಚಿನ ವಿದ್ಯಾರ್ಥಿ ಕೂಡ ನಾನಾಗಿದ್ದೆ. ಅದರೊಟ್ಟಿಗೆ ಸಂಕಮಾರು ಕೂಡ ನನ್ನ ಜೂನಿಯರ್ ಆಗಿ ಆ ಕಾಲೇಜಲ್ಲಿ ನಾವು ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದಂಥವರು. ಬಹುಶಃ ಅವರು ಇವತ್ತು ಡಾಕ್ಟರೇಟ್ ಪಡ್ಕೊಂಡು ಒಬ್ಬ ಪ್ರೊಫೆಸರ್ ಆಗಿದ್ದಾರೆ. ನಾನಿವತ್ತೊಬ್ಬ ಕೃಷಿಕರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ಕೃಷಿಕ ಜೀವನ ಅಂದರೆ ಸಮಾಜದಲ್ಲಿ ನಮಗೆ ಅದರಿಂದ ಸಿಗುವಷ್ಟು ಖುಷಿ ಬಹುಶಃ ನಮಗೆ ಬೇರೆ ಯಾವ ಫೀಲ್ಡಲ್ಲಿ ಕೂಡ ಸಿಗಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ನಾನು ಕೂಡ ಒಂದು ಸರ್ಕಾರಿ ಉದ್ಯೋಗದಲ್ಲಿದ್ದು ಕೂಡ ಅದಕ್ಕೆ ರಾಜೀನಾಮೆ ನೀಡಿ ಗ್ರಾಮದ ಬದುಕು ನಮಗೆ ಜೀವನವನ್ನೇ ಬದಲಿಸುವಂಥ ಒಂದು ಶಕ್ತಿ ಇದೆ. ಬಹುಶಃ ಅದು ನಮಗೆ ಪ್ರೇರಣೆ ಕೊಟ್ಟದ್ದು ನಾರಾಯಣ ಗುರುಗಳ ಆದರ್ಶಗಳು. ಒಂದೇ ಜಾತಿ, ಒಂದೇ ಮತ, ಒಂದೇ ಧರ್ಮ. ಬಹುಶಃ ನಾವು ನಮ್ಮ ಜೀವನದಲ್ಲಿ ಕೂಡ ಆ ಒಂದು ಆದರ್ಶದ ಮೂಲಕ ನಾವಿವತ್ತು ಸಮಾಜದಲ್ಲಿ ಜೀವನ ಮಾಡ್ತಾ ಇದ್ದೇವೆ. ಈ ಒಂದು ಪ್ರದೇಶದಲ್ಲಿ ನಾವು ಸರ್ಕಾರಿ ಶಾಲೆ ಇಲ್ಲದಾಗ ಇಲ್ಲಿಯ ಬಡ ಮಕ್ಕಳ ಒಂದು ಶಿಕ್ಷಣಕ್ಕೆ ಅದೇ ಮಾರ್ಗದಲ್ಲಿ ಅಂದರೆ ನಾವು ಮೊದಲು ವಿದ್ಯೆಯನ್ನು ಈ ಪ್ರದೇಶದ ಬಡ ಮಕ್ಕಳಿಗೆ ನೀಡಿದಾಗ ಮಾತ್ರ ಇಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯತೆ ಎಂಬುದನ್ನು ನಾವು ಮನಗಂಡು ಬಹುಶಃ ಇವತ್ತು ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ ಈ ಒಂದು ಪ್ರದೇಶದಲ್ಲಿ ಆಗಿದೆ ಅಂತ ಹೇಳಿದರೆ ಬಹಳಷ್ಟು ಖುಷಿ ಕೊಡ್ತಾ ಉಂಟು. ಇವತ್ತು ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿ ಒಂದು ವಿದ್ಯಾರ್ಜನೆ ಮಾಡಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಖ್ಯಾತಿಯನ್ನು ಗಳಿಸಿದ್ದಾರೆ. ಬಹುಶಃ ಇದು ನಾವು ಶಾಲೆಯಲ್ಲಿ ನಮ್ಮ ಅಧ್ಯಾಪಕರು ಹಾಗೂ ಶಿಕ್ಷಕರಿಗೆ ಕೂಡ ಹೇಳುವುದಿಷ್ಟೇ, ನಾವೆಲ್ಲ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಸಮಾನರು ಎಂಬ ನುಡಿಯಲ್ಲಿ ಒಂದು ಮಾರ್ಗದಲ್ಲಿ ಹೋದಾಗ ನಮಗೆ ಸಮಾಜ ನಮ್ಮನ್ನು ಗುರುತಿಸದೆ ಅದೇ ರೀತಿ ಜನರು ನಮ್ಮನ್ನು ಗುರುತಿಸ್ತಾರೆ. ಆ ನೆಲೆಯಲ್ಲಿ ಬಹುಶಃ ಇನ್ನು ಮುಂದಕ್ಕೂ ಕೂಡ ನಾರಾಯಣ ಗುರುಗಳ ಆದರ್ಶವನ್ನು ನಾವೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಈ ಪ್ರದೇಶದಲ್ಲಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಿದಾಗ ಬಹುಶಃ ಅದಕ್ಕೆ ಒಂದು ನಾವು ನಾರಾಯಣ ಗುರುಗಳ ಆ ಒಂದು ಆದರ್ಶ ನಮಗೆ ಸ್ಫೂರ್ತಿ ಆಗ್ತದೆ. ಬಹುಶಃ VC ಅವರು ಮಾತಾಡ್ತಾ ಹೇಳಿದರು ಗ್ರಾಮಗಳ ಉದ್ಧಾರ ಆಗಬೇಕೆಂಬುದಾಗಿ. ಬಹುಶಃ ನಮ್ಮ ಒಂದು ಪರಿಕಲ್ಪನೆ ಕೂಡ ಹಾಗೆ ಇತ್ತು. ಕಳೆದ 1-2 ವರ್ಷಗಳ ಹಿಂದೆ ಗ್ರಾಮೋತ್ಸವ ಮಾಡಿ ಸಮಾಜದ ಎಲ್ಲ ಒಂದು ವಿವಿಧ ಸಾಂಸ್ಕೃತಿಕ ಒಂದು ಕಾರ್ಯಕ್ರಮಗಳನ್ನು ಮತ್ತೆ ನಾವು ಮಕ್ಕಳಿಗೆ ಯುವಕರಿಗೆ ತೋರ್ಪಡಿಸಲು ಅವಕಾಶ ಆಗಿದೆ. ಅದೇ ರೀತಿ ವಿದ್ಯಾರ್ಥಿಗಳ ನಡೆ ರೈತರ ಕಡೆಗೆ ಎಂಬ ಕಾರ್ಯಕ್ರಮವನ್ನು ಕೂಡ ನಾವಿಲ್ಲಿ ಮಾಡಿ ಬಹುಶಃ VC ಅವರು ಪ್ರತಿಯೊಂದು ಸಭೆಯಲ್ಲಿ ಕೂಡ ಮಾತಾಡುವಾಗ ಆ ಒಂದು ಆದರ್ಶವನ್ನು ಹೇಳ್ತಿದ್ದರು, ವಿದ್ಯಾರ್ಥಿಗಳ ನಡೆ ಗ್ರಾಮಗಳ ಕಡೆ ಎಂಬುದಾಗಿ. ಬಹುಶಃ ಇವತ್ತು ನಾರಾಯಣ ಗುರುಗಳ ನಡೆ ಗ್ರಾಮದ ಕಡೆ ಅದು ನಮಗೆ ಬಹಳಷ್ಟು ಖುಷಿ ಆಗ್ತಾ ಉಂಟು. ಆ ನೆಲೆಯಲ್ಲಿ ಎಲ್ಲ ಕಾರ್ಯಕ್ರಮಗಳು ಮುಂದಕ್ಕೂ ಕೂಡ ಉತ್ತಮ ರೀತಿ ನಡೆಯಲಿ, ನಾವೆಲ್ಲ ಅದಕ್ಕೆ ಕೈ ಜೋಡಿಸಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್. ಶಿವಗಿರಿ ಶಿಖರಾಗ್ರೇ ದಿವ್ಯ ಪದ್ಮಾಸನಸ್ಥಂ ವರದಮಭಯಹಸ್ತಂ ಪಾಪವಿದ್ವಂ ಸಪಾದಂ ಸುಜನನಿಖರ ಸೇವ್ಯಂ ಚಾರುಕಾರುಣ್ಯನೇತ್ರಂ ಕಲಿಕಲುಷ ವಿನಾಶಂ
ಜಗದ ಜನತೆಯ ಉದ್ಧಾರ ನಾರಾಯಣ ಗುರು ನಾರಾಯಣ ನಾರಾಯಣ ಗುರು ನಾರಾಯಣ ನಾರಾಯಣ ಗುರು ನಾರಾಯಣ ಅಗಣಿತ ಮಹಿಮನಾವತಾರ ಜಗದ ಜನತೆಯ ಉದ್ಧಾರ ನ್ಯಾಯ ಧರ್ಮದ ದೀಪವ ಬೆಳಗಿಸಿ ನ್ಯಾಯ ಧರ್ಮದ ದೀಪವ ಬೆಳಗಿಸಿ ತೀಯ ಕುಲದಿ ಅವತರಿಸಿದ ಧರೆಗೆ ತೀಯ ಕುಲದಿ ಅವತರಿಸಿದ ಧರೆಗೆ ಮೂಢಮತಿಗಳ ಭೇದವ ಕಂಡು ನೋಡಿ ಮರುಗಿದ ಕಾರುಣ್ಯ ಸಿಂಧು ನಾರಾಯಣ ಗುರು ನಾರಾಯಣ ನಾರಾಯಣ ಗುರು ನಾರಾಯಣ ನಾರಾಯಣ ಗುರು ನಾರಾಯಣ ಅಗಣಿತ ಮಹಿಮನಾವತಾರ ಜಗದ ಜನತೆಯ ಉದ್ಧಾರ ನಮಿಸಿ ಭಜಿಸಿ ಗುರು ನಾರಾಯಣ ನಮಿಸಿ ಭಜಿಸಿ ಗುರು ನಾರಾಯಣ ಕ್ಷಮಿಸುತ್ತಾ ಸರ್ವರ ಸಲಹುವನ ನಂಬಿದ ಭಕ್ತರ ಕಾಯುವ ದೇವ ಶಿವಗಿರಿಯಲ್ಲಿ ನೆಲೆಸಿದ ದೇವ ಶಿವಗಿರಿಯಲ್ಲಿ ನೆಲೆಸಿದ ದೇವ ನಾರಾಯಣ ಗುರು ನಾರಾಯಣ ನಾರಾಯಣ ಗುರು ನಾರಾಯಣ ನಾರಾಯಣ ಗುರು ನಾರಾಯಣ ಅಗಣಿತ ಮಹಿಮನಾವತಾರ ಜಗದ ಜನತೆಯ ಉದ್ಧಾರ ಅಗಣಿತ ಮಹಿಮನಾವತಾರ ಜಗದ ಜನತೆಯ ಉದ್ಧಾರ ಜಗದ ಜನತೆಯ ಉದ್ಧಾರ ಜಗದ ಜನತೆಯ ಉದ್ಧಾರ ಇದೀಗ ಪ್ರಸಾದ್ ರೈ ಅವರಿಂದ ಎರಡು ಶುಭ ನುಡಿ. ಬಹಳ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಇಂದು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ಗುರುನಡೆ ನಮ್ಮ ಗ್ರಾಮದೆಡೆ. ಇಂತಹ ಒಂದು ಕಾರ್ಯಕ್ರಮವನ್ನು ನಮ್ಮ ಊರಿನಲ್ಲಿ ಹಾಗೂ ನಮ್ಮದೇ ಶಾಲೆಯಲ್ಲಿ ಸಂಘಟಿಸಿದಂತಹ ಗಣೇಶ್ ಅಮೀನ್ ಸಂಕಮಾರ್ ಹಾಗೂ ಮಂಗಳೂರು ವಿಶ್ವವಿದ್ಯಾನಿಲಯದ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ಊರಿನ ಪರವಾಗಿ ನಮ್ಮ ಶಾಲೆಯ ಪರವಾಗಿ ಅತ್ಯಂತ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ದೇವರು, ಒಂದೇ ಮತ ಅನ್ನತಕ್ಕಂಥ ಒಂದು ಅತ್ಯಂತ ಉದಾತ್ತವಾದ ಧ್ಯೇಯವನ್ನು ನಮ್ಮೆಲ್ಲ ಈ ಜಗತ್ತಿಗೆ ತಲುಪಿಸಿದಂತಹ ಮಹಾಗುರು
ನಮ್ಮ ನಾರಾಯಣ ಗುರುಗಳು. ನಾವೆಲ್ಲ ಮನುಷ್ಯರು, ನಮ್ಮ ಜಾತಿ ಏನಿರಲಿ, ನಮ್ಮ ಮತ ಏನಿರಲಿ, ಅದನ್ನೆಲ್ಲ ಮೀರಿಕೊಂಡು ನಾವು ಮನುಷ್ಯರಾಗಿ ಬದುಕಿದಾಗ ಮಾತ್ರ ಈ ಸಮಾಜಕ್ಕೆ ನಮ್ಮಿಂದ ಏನಾದರೂ ಸಾಧಿಸಲಿಕ್ಕೆ ಸಾಧ್ಯ. ನಾನು ಹೆಚ್ಚು ಏನು ಮಾತಾಡಲಿಕ್ಕೆ ಇಷ್ಟಪಡದೆ, ನಾರಾಯಣ ಗುರುಗಳಲ್ಲಿ ಅನೇಕ ಆದರ್ಶಗಳಿದೆ, ಸಾವಿರಾರು ಆದರ್ಶಗಳಿದೆ. ಅದರಲ್ಲಿ ಕೆಲವನ್ನಾದರೂ ಇಲ್ಲಿ ಸೇರಿರತಕ್ಕಂಥ ವಿದ್ಯಾರ್ಥಿಗಳು, ಈ ಊರಿನ ಜನಗಳು ಅದನ್ನೆಲ್ಲ ಕೆಲವನ್ನಾದರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದೆ ನಮ್ಮನ್ನು ನಾವು ಉದ್ಧರಿಸುವುದರ ಮೂಲಕ ನಮ್ಮ ಮನೆಯನ್ನು, ನಮ್ಮ ನೆರೆಮನೆಯವರನ್ನು, ನಮ್ಮ ಊರನ್ನು ನಮ್ಮಿಂದಾದಷ್ಟು ಕಿಂಚಿತ್ ಸೇವೆಯ ಮೂಲಕ ನಾವೆಲ್ಲ ಒಟ್ಟು ಸೇರಿ ಸೇವೆಯನ್ನು ಮಾಡೋಣ ಅಂತ ಹೇಳುತ್ತಾ, ಗಣೇಶ್ ಅಮ್ಮನರವರು ಬಹಳ ಒಂದು ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮದಲ್ಲಿ ತೊಡಗಿದ್ದಾರೆ. ನಿಮ್ಮ ಇನ್ನು ಮುಂದಿನ ಯಾವುದೇ ಕಾರ್ಯಕ್ರಮ ಕೂಡ ನಮ್ಮಿಂದಾದ ಸಹಕಾರ, ನಮ್ಮ ಊರಿನಿಂದಾದ ಸಹಕಾರವನ್ನು ಖಂಡಿತ ನಾವು ಮಾಡಲಿಕ್ಕೆ ತಯಾರಿದ್ದೇವೆ ಅಂತ ಹೇಳುತ್ತಾ ಈ ಒಂದು ಅವಕಾಶಕ್ಕಾಗಿ ನಾನು ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಗುರು ನಡೆ ಗ್ರಾಮದಡೆ ಎನ್ನುವ ಈ ಕಾರ್ಯಕ್ರಮ ಗಣೇಶ ಸಂಕಮಾರ್ ಅವರು ಉತ್ತಮ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮವು ನಮ್ಮ ಗ್ರಾಮದ ಎಲ್ಲ ಬೂತುಗಳಲ್ಲಿ ಸಹ ಆಗಲಿ ಅಂತ ಹೇಳುತ್ತಾ, ಈ ಕಾರ್ಯಕ್ರಮಕ್ಕೆ ನಮ್ಮ ಪಂಚಾಯತಿಯಿಂದ ಅದಕ್ಕೆ ಬೇಕಾಗುವ ಸಹಕಾರವನ್ನು ನಾವು ಪಂಚಾಯತಿಯಿಂದ ನಾವು ಕೊಡಲಿಕ್ಕೆ ಸಿದ್ಧರಿದ್ದೇವೆ ಎಂದು ಹೇಳುತ್ತಾ, ಈ ಕಾರ್ಯಕ್ರಮಕ್ಕೆ ನನ್ನನ್ನು ಸಹ ಹೇಳಲಿಕ್ಕೆ ಹೇಳಿಸಿದ್ದೀರಿ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಈ ಸಭೆಗೆ ಬಂದದಕ್ಕೆ ನಿಮಗೆ ನಾನು ಹೃದಯದಿಂದ ಧನ್ಯವಾದ ಹೇಳುತ್ತಾ ನನ್ನ ಇದನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಗುರುನಡೆ ಗ್ರಾಮದೆಡೆ ಇವತ್ತಿನ ಈ ಕಾರ್ಯಕ್ರಮ ನಾರಾಯಣ ಗುರು ಎಂಬ ಒಬ್ಬ ಸಮಾಜ ಸುಧಾರಕರು ಕೇರಳ ರಾಜ್ಯದಲ್ಲಿದ್ದಂತಹ ಆಳವಾಗಿದ್ದಂತಹ ಜಾತಿ ಮತ ಭೇದ ಮತ್ತು ಸಮಾಜದಲ್ಲಿರುವ ತಾರತಮ್ಯಗಳನ್ನು ಕಡಿಮೆ ಮಾಡಲು ಹೋರಾಡಿದಂತಹ ಒಬ್ಬ ಅದಮ್ಯ ಚೇತನ. ಅವರ ಹೋರಾಟದ 2 ತತ್ವಗಳೇನೆಂದರೆ, ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಎನ್ನುವಂಥದ್ದು. ಎರಡನೇದಾಗಿ ದೇಶ ಸೇವೆಯೇ ಈಶ ಸೇವೆ ಎನ್ನುವಂತಹ ಒಂದು ತತ್ವಗಳನ್ನು ಆಧರಿಸಿಕೊಂಡು ಅವರು ಸಮಾಜದಲ್ಲಿ ಬಹಳಷ್ಟು ಹೋರಾಟಗಳನ್ನು ಮಾಡಿದ್ದಾರೆ. ಅದಲ್ಲದೆ ಮಾನವ ಹಕ್ಕುಗಳು ಮತ್ತು ಅಂದು ಚಾಲ್ತಿಯಲ್ಲಿದ್ದಂತಹ ಅಸ್ಪೃಶ್ಯತೆ ನಿವಾರಣೆ ಮತ್ತು ಸಮಾಜದ ಸುಧಾರಣಾ ಚಟುವಟಿಕೆಗಳಲ್ಲಿ ಇವು ಮುಖ್ಯವಾದವುಗಳು ಆಗಿದ್ದವು. ಅದಲ್ಲದೆ ಹರಿಜನರ ಏಳಿಗೆಗಾಗಿ ಶಿಕ್ಷಣ ಮತ್ತು ಅವರ ಉದ್ಯೋಗ ಇವುಗಳ ಬಗ್ಗೆ ಕೂಡ ಅವರು ಹೋರಾಟವನ್ನು ನಡೆಸಿದರು. ಅದೇ ಅಲ್ಲದೆ ಜೊತೆಗೆ ಮಹಿಳಾ ಶೋಷಣೆಯ ಕುರಿತಾಗಿಯೂ ಕೂಡ ಇವರು ಇದ್ದಂತಹ ಒಂದು ನಿಕೃಷ್ಟ ಪದ್ಧತಿಯನ್ನು ನಿಲ್ಲಿಸಲು ಹೋರಾಡಿದಂತಹ ಒಬ್ಬರು ಧೀಮಂತ ವ್ಯಕ್ತಿಯಾಗಿದ್ದರು. ಈ ನಿಟ್ಟಿನಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಅಧ್ಯಯನ ಪೀಠವು ಗುರುನಡೆ ಗ್ರಾಮದೆಡೆ ಎಂಬ ಉದ್ದೇಶದಿಂದ ಶ್ರೀ ನಾರಾಯಣ ಗುರುಗಳ ಸಮಾಜದ ಸುಧಾರಣೆಯನ್ನು ಸಂದೇಶಗಳನ್ನು ಶಾಲಾ ಮಕ್ಕಳಿಗೆ ಮತ್ತು ವಿದ್ಯಾರ್ಥಿನಿಗಳಿಗೆ ಹಾಗೂ ಸಮುದಾಯಕ್ಕೆ ತಲುಪಿಸುವಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡುತ್ತಿದೆ. ಇದರಿಂದ ಈ ಕಾರ್ಯಕ್ರಮಕ್ಕೆ ಶುಭ ಕೋರುವ ವಿದ್ಯಾರ್ಥಿಗಳಿಗೆ ಶ್ರೀ ನಾರಾಯಣ ಗುರುಗಳ ಜೀವನವು ಒಂದು ಆದರ್ಶ ದಾರಿದೀಪವಾಗಲಿ ಅಂತ ಹಾರೈಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಬ್ರಹ್ಮಶ್ರೀ ನಾರಾಯಣ ಗುರು ಅಧ್ಯಯನ ಪೀಠ ಇದರ ವತಿಯಿಂದ ನಡೆದಂತಹ ಗುರುನಡೆ ಗ್ರಾಮದೆಡೆ ಎಂಬ ಸಂದೇಶ ಅಭಿಯಾನ 2021ರ ಈ ಒಂದು ಉದ್ಘಾಟನಾ ಸಮಾರಂಭವನ್ನು ಸರ್ಕಾರಿ ಪ್ರೌಢಶಾಲೆ ಕೊಣಾಜೆ ಪದವಿಗೆ ನಾವು ನೆರವೇರಿಸಿದ್ದೇವೆ. ಇದರ ಉದ್ಘಾಟಕರಾದ ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಎಡಪಡಿತಾಯ ಕುಲಪತಿಗಳು, ಮಂಗಳೂರು ವಿಶ್ವವಿದ್ಯಾನಿಲಯ ಈಗಾಗಲೇ ನಿರ್ಗಮಿಸಿದ್ದಾರೆ. ಇವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ಅಧ್ಯಕ್ಷತೆಯನ್ನು ವಹಿಸಿದಂತಹ ಅಧ್ಯಕ್ಷರಾದ ಕೊಣಾಜೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀಮತಿ ಚಂಚಲಾಕ್ಷಿ ಇವರಿಗೂ ಧನ್ಯವಾದಗಳು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಕೊಣಾಜೆ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದ ಶ್ರೀ ರಾಮಕೃಷ್ಣ ಪಟ್ಟೋರಿ ಅವರಿಗೂ ಧನ್ಯವಾದಗಳು. ಅದೇ ರೀತಿ ಸಮಾಜ ಸೇವಕರು ಹಾಗೂ ವಿಕಾಸ್ ಇಂಡಸ್ಟ್ರೀಸ್ನ ಮಾಲಕರಾದ ಶ್ರೀ ಪ್ರಸಾದ್ ರೈ ಕಲ್ಲಿಮಾರು ಕೊಣಾಜೆ ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಶ್ರೀ ದಯಾನಂದ್ ಗಟ್ಟಿ ಹಾಗೂ ವಾರ್ಡ್ ಸದಸ್ಯರು ಶಾಲಾಭಿವೃದ್ಧಿ ಸಮಿತಿಯ
ಸದಸ್ಯರಾದ ಶ್ರೀ ಅಚ್ಯುತ ಗಟ್ಟಿ ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಶ್ರೀಮತಿ ಅನ್ನಪೂರ್ಣ ಅವರು ಸರ್ಕಾರಿ ಮುಖ್ಯ ಶಿಕ್ಷಕಿ ಪ್ರೌಢಶಾಲಾ ಶಿಕ್ಷಕಿಯವರು ಇವರಿಗೂ ಧನ್ಯವಾದಗಳು. ಅದೇ ರೀತಿ ಶ್ರೀಮತಿ ಸಿಲ್ವಿಯಾ ಅವರು ಮುಖ್ಯೋಪಾಧ್ಯಾಯರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಣಾಜೆಪ್ಪದು ಇವರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಸಂಯೋಜಕರು ಹಾಗೂ ನಿರ್ದೇಶಕರಾದ ಶ್ರೀ ಬ್ರಹ್ಮಶ್ರೀ ನಾರಾಯಣಗುರು ಅಧ್ಯಯನ ಪೀಠದ ನಿರ್ದೇಶಕರಾದಂತಹ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ಸರ್ಕಾರಿ ಪ್ರೌಢಶಾಲೆ ಕೊಣಾಜೆಪದ ಇಲ್ಲಿಯ ಶಿಕ್ಷಕ ವೃಂದ ಮತ್ತು ಹಳೆ ವಿದ್ಯಾರ್ಥಿ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇಂದಿನ ಕಾರ್ಯಕ್ರಮದ ನಿರೂಪಣೆಯನ್ನು ಬಹಳ ಸುಂದರವಾಗಿ ನಡೆಸಿದಂತಹ ಶ್ರೀಮತಿ ವಿಜಯಲಕ್ಷ್ಮಿ ಪ್ರಸಾದ್ ರೈ ಇವರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸಿದ್ದೇನೆ. 3 ಜನ ಶಿಕ್ಷಕರು ನಿಮ್ಮನ್ನು ನೋಡ್ತಾ ಇದ್ದಾರೆ. ಇದರ ಕ್ರಮ ಏನು ಅಂತ ಹೇಳಿದ್ರೆ ಅಲ್ಲಿಗೆ ತಿರುಗಿ ಕೂತ್ಕೊಳ್ಳಿ. ನಾನು ಇಲ್ಲಿ ನಿಂತಿದ್ದೇನಲ್ಲ, ನಾನು ಎಲ್ಲರಿಗೆ ಕಾಣುವ ಹಾಗೆ ಕೂತ್ಕೊಳ್ಳಿ. ಈಗ VC ಅವರು ಮಾತಾಡಿದ್ದಾರೆ, ವೈಸ್ ಚಾನ್ಸಲರ್ ಮಾತಾಡಿದ್ದಾರೆ. ಅವರು ನಾರಾಯಣ ಗುರುಗಳ ಸಂದೇಶಗಳ ಬಗ್ಗೆ ತುಂಬಾ ಹೇಳಿದ್ದಾರೆ. ನಾನು ನಿಮಗೆ ನಾರಾಯಣ ಗುರುಗಳ ಬಾಲ್ಯ, ಅವರ ತಂದೆಯ ಹೆಸರು, ತಾಯಿಯ ಹೆಸರು, ಅವರು ಹುಟ್ಟಿದ ಆ ಇಸವಿ ಎಲ್ಲ ಹೇಳಿದ್ದೇನೆ. ನೀವು ಇದರಲ್ಲಿ ಏನು ತಲೆಬಿಸಿ ಮಾಡ್ಲಿಕ್ಕಿಲ್ಲ. ನಾನು ಇನ್ನೊಂದು ಸಾರಿ ನಿಮ್ಮ ಶಾಲೆಗೆ ಬರ್ತೇನೆ ಸ್ವೀಟ್ ಇಟ್ಕೊಂಡು, ಆವಾಗ ತುಂಬಾ ವಿಷಯ ಮಾತಾಡುವ. ನನಗೆ ಒಂದು ಗಂಟೆ ನಿಮ್ಮ ಜೊತೆ ಮಾತಾಡ್ತೀನಿ ಒಂದೊಂದು ಶಾಲೆಯಲ್ಲಿ ಚಂದ ಮಾಡಿ ನಾನು ನಿಮಗೆ ತುಳುವಿನಲ್ಲಿ ನಾರಾಯಣ ಗುರುಗಳ ಬಗ್ಗೆ ಹೇಳ್ತೇನೆ. ಆದ್ರೆ ಇವತ್ತು ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಬೇಕಾಗಿ ನಿಮ್ಗೆ ಒಂದು ಕ್ಯಾಶ್ ಪ್ರೈಸ್ ಕೊಡುವಂತಹ ಯೋಚನೆ. ಅದು ಏನು ದೊಡ್ಡ ಪ್ರೈಸ್ ಏನಿಲ್ಲ, 500 ರೂಪಾಯಿ ಇರುವುದು ಅದರಲ್ಲಿ. ರವಿರಾಜ್ ಅವರು ಕವರಲ್ಲಿ ಹಾಕಿ ಇಟ್ಟುಕೊಂಡಿದ್ದಾರೆ. ನಮ್ಗೆ ಎಂತದಂದ್ರೆ ನೀವು ಆ ಭಾಷಣಗಳನ್ನ ಕೇಳಬೇಕು, ಅದರಲ್ಲಿ ಇದ್ದಂತಹ ಆ ಅಂಶಗಳನ್ನ ನೀವು ಕಲ್ತ್ಕೊಡ್ಬೇಕು ಅಂತ. ಇಲ್ಲದಿದ್ದರೆ ನಮ್ಗೆ ಬರೀ ಫೋಟೋ ಮಾತ್ರ ಕಾಣುವುದಲ್ಲಿ ನಾರಾಯಣ ಗುರು ಯಾರು ಅಂತ ಗೊತ್ತಾಗುದಿಲ್ಲ. ಈಗ ಇದರ ಕ್ರಮ ಏನು ಅಂತ ಹೇಳಿದ್ರೆ, ಟೀಚರ್ ಇದ್ದಾರೆ, ಅಲ್ಲಿ ಮಾಧ್ಯಮದವರಿದ್ದಾರೆ. ನೀವು ಒಟ್ಟಾರೆ ಉತ್ತರ ಕೊಡುವುದಲ್ಲ. ನಾನು ಒಂದು ಪ್ರಶ್ನೆ ಕೇಳಿದಾಗ ಮೊದಲು ಕೈ ಎತ್ತಿದವರಿಗೆ ಅವಕಾಶ. ಒಂದು ಪ್ರಶ್ನೆ ನಾನು ಕೇಳಿದ ತಕ್ಷಣ ರಪ್ಪ ಕೈ ಎತ್ತಬೇಕು, ನಿಲ್ಲಬೇಕು. ಯಾರು ಮೊದಲು ನಿಲ್ತಾರೆ ಎನ್ನುವುದನ್ನ ನೀವು ನೋಡ್ತಾ ಇರಬೇಕು. ಇಲ್ಲದ್ರೆ ಸಮಸ್ಯೆ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ 500 ರೂಪಾಯಿಗೆ ನಾನು ನಾಚಿಕೆ ಇಡಬಾರ್ದು. ಹಾಗಾಗಿ ನಾನು ಒಂದು ಪ್ರಶ್ನೆ ಕೇಳಿದಾಗ ಚಿಕ್ಕ ಚಿಕ್ಕ ಪ್ರಶ್ನೆಗಳು ಅಲ್ಲಿ ನಾವು ಮಾತಾಡಿದ್ದೆ. ನಿಮ್ಗೆ ಅಷ್ಟು ಗೊತ್ತಾದ್ರೆ ನನಗೆ ಸಮಾಧಾನ ಅಂತ. ಒಂದು ಪ್ರಶ್ನೆ ಕೇಳ್ತೇನೆ, ಯಾರು ಫಸ್ಟ್ ಕೈ ಎತ್ತುತ್ತಾರೆ? ಕೈ ತುಂಬಾ ಜನ ಎತ್ತುತ್ತೀರಾ. ಮೊದಲು ಎತ್ತಿದವರಿಗೆ ಅವಕಾಶ. ಆ ನಂತರ ಅವರಿಗೆ ಗೊತ್ತಿಲ್ಲದಿದ್ರೆ ಇನ್ನೊಂದ್ಸಾರಿ ಕೈ ಎತ್ತಲಿಕ್ಕೆ ಹೇಳ್ತೇನೆ. ಅದು ಬೇರೆ ಪ್ರಶ್ನೆ ಮಾತ್ರ ಕೇಳುವುದು, ಆ ಪ್ರಶ್ನೆಯನ್ನು ಮತ್ತೆ ನಾವು ಕೇಳುವುದಿಲ್ಲ. ಹಾಗಾಗಿ ಇದು ನೀವು ಇದರಲ್ಲಿ ಏನು ಗೊಂದಲ ಮಾಡಿಕೊಳ್ಳುವುದು ಬೇಡ ಅಂತ ಎಲ್ಲರಿಗೂ ವಿಷಯ ಗೊತ್ತಾಗಬೇಕು, ಆಯ್ತಾ? VC ಅವರ ವೈಸ್ ಚಾನ್ಸಲರ್ ನಾವು ಹೇಳುವಂಥದ್ದು. ಉಪಕುಲಪತಿಗಳು, ಕುಲಪತಿಗಳು ಅಂತ ಹೇಳ್ತಾರೆ ಅವರಿಗೆ. ಮೊದಲು ಉಪಕುಲಪತಿಗಳು ಅಂತ ಹೇಳ್ತಾ ಇದ್ರು, ಈಗ ಕುಲಪತಿಗಳು ಅಂತ ಹೇಳ್ತಾರೆ, ಆಯ್ತಾ? ಗವರ್ನರ್ ಕುಲಾಧಿಪತಿ, ವೈಸ್ ಚಾನ್ಸಲರ್ ಕುಲಪತಿ. ಹೀಗೆ ಆ ಕುಲಪತಿಯವರ ಹೆಸರೇನು? ಯಾರು ಮೊದಲಿದ್ದು ಕೈ? ಯಾರು? ಸರಿ ಹೇಳಿ. ಸುಬ್ರಹ್ಮಣ್ಯ ಎಡಪಡಿ. ಅಲ್ಲ, ಅವ್ರು ಸತ್ಯ ಹೇಳಿದ್ರು, ಅವ್ರು ಸರಿಯಾದ ಉತ್ತರ ಹೇಳಿದ್ರು. ಸುಬ್ರಹ್ಮಣ್ಯ ಎಡಪಡಿತಾಯ. ಆಯ್ತಾ? ಸಾಕಷ್ಟು ಸಾಕು. ಹೆಸರು ಬಂದಿದೆ, ಇಡೀ ಹೆಸರು ಬಂದಿದೆ, ಆಯ್ತಾ? ನೀವು ಯಾರು ಮೊದಲು ಕೈ ಎತ್ತುತ್ತ ಎನ್ನುವುದನ್ನ ಸರಿಯಾಗಿ ನೋಡಿಕೊಳ್ಳಿ. ಇನ್ನೊಂದು ಪ್ರಶ್ನೆ ಕೇಳ್ತೇನೆ, ಮೊದಲು ಗೊತ್ತಿದ್ದವರು ಮಾತ್ರ ಕೈ ಎತ್ತಿ, ಆಯ್ತಾ? ಗೊತ್ತಿಲ್ಲದವರು ಸುಮ್ಮನೆ ಕೈ ಎತ್ತಬೇಡಿ, ನೀವು ಕಲಿತುಕೊಳ್ಳಿ. ನೀವು ಸರಿ ನೋಡ್ಬೇಕು ಮಾತ್ರ. ನನಗೆ ಕಾಣುವುದಿಲ್ಲ. ಈ ಕಡೆಯಿಂದ ನೀವು ನೋಡ್ಬೇಕು, ಆ ಕಡೆಯಿಂದ ಅವ್ರು ನೋಡ್ಬೇಕು. ಆ ಮಕ್ಕಳಿಗೆ ಅವಕಾಶ ಇದೆ, ಹೈಸ್ಕೂಲ್ ಮಾತ್ರ ಅಲ್ಲ. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಎಷ್ಟು ಪೀಠಗಳು ಇದೆ ಎಂದು VC ಅವರು ಹೇಳಿದರು. 21 ಪೀಠಗಳಿದೆ ಎಂದು VC ಅವರು ಹೇಳಿದರು. 2 ಉತ್ತರ ಸರಿಯಾಯಿತು. ಯಕ್ಷಿತ್
2 ಸರಿಯಾಯಿತು. ಇದರಲ್ಲಿ ಈಗ ಬಹುಮಾನ ಯಾರಿಗೆ ಹೋಗ್ತದೆ ಗೊತ್ತಾ? ಯಾರು ಹೆಚ್ಚು ಉತ್ತರ ಕೊಟ್ಟರು ಅಂತ. ಯಾರು 2 ಉತ್ತರ ಕೊಟ್ಟರು, ಯಾರು 3 ಕೊಟ್ಟರು, ಹಾಗೆ ಅವರಿಗೆ ಹೋಗ್ತದೆ. ಎಲ್ಲರೂ ಒಂದೊಂದು ಕೊಟ್ಟರೆ ಉಂಟಲ್ಲ, ಪುನಃ ಒಂದೊಂದು ನಾನು ಕೊಡ್ಬೇಕಾಗ್ತದೆ. ಸರಿ, ಕುಲಪತಿಗಳು ನಾರಾಯಣ ಗುರುಗಳ ಸಂದೇಶ ಯಾವುದು ಅಂತ ಹೇಳಿ ನೋಡಿ. ಅಲ್ಲಿ ಅಲ್ಲ, ಒಂದೇ ಮತ, ಒಂದೇ ಧರ್ಮ, ಒಂದೇ ದೇವರು, ಒಬ್ಬರೇ ದೇವರು. ಸ್ವಲ್ಪ ಬದಲಾಗಬೇಕು. ಸಾಮಾಜಿಕ ಪರಿವರ್ತನೆ ಅಲ್ಲ, ನಡೆದಂತೆ ನೋಡಿ. ಅಲ್ಲ, ಯಾರು? ಒಂದೇ ಜಾತಿ, ಒಂದೇ ಧರ್ಮ, ಒಬ್ಬನೇ ದೇವರು. ಒಂದೇ ಜಾತಿ, ಒಂದೇ ಮತ, ಒಬ್ಬನೇ ದೇವರು. ಹೆಸರು ಅನನ್ಯ. ಆಯ್ತಾ? ಸರಿ. ನೆಕ್ಸ್ಟ್, ಇದೊಂದು ಬಾರಿ ಗಮ್ಮತ್ತಾಗ್ತದೆ ನಿಮ್ಗೆ. ನಾರಾಯಣ ಗುರುಗಳ ಸಂದೇಶ ನೋಡಿ ಅಂದ್ರೆ ಪಕ್ಕ ಯಾರಿಗೆ ಗೊತ್ತಾಗ್ಲಿಲ್ಲ ನಿಜವಾದ ಸಂದೇಶ ಯಾವುದು, ಅದು ಯಾರು? ಕುಲಪತಿಗಳು ಹೇಳಿ. ನೆಕ್ಸ್ಟ್, ಕೋಣಾಜಿ ಅಂತ ಈ ಪ್ರದೇಶಕ್ಕೆ ಯಾಕೆ ಹೆಸರು ಬಂತು? ಕೋಣಗಳು ಇಲ್ಲಿ ಜೇಂಕರಿಸ್ತಿದ್ದು, ಅದಕ್ಕೆ ಕೊಣಾಜೆ ಅಂತ. ಈ ತುಳುವಿನಲ್ಲಿ ಮೊದಲೆಲ್ಲ ಹೆಸರುಗಳು ಬರುವುದು ಅಂತ ಹೇಳಿದ್ರೆ ಹೀಗೆ. ಈ ಪ್ರದೇಶದಲ್ಲಿ ಈಗ ಎಲ್ಲ ಓಣಬಿಡಿ ದನಗಳು ಕೂಡ ಇಲ್ಲ. ಮೊದಲೆಲ್ಲ ಕೋಣಗಳು ಓಡಾಡ್ತಾ ಇದ್ದ ಕಾಲ ಕೋಣಾಜಿ ಅಂತ ಹೆಸರು ಬಂತು ಅಂತ. ನನಗೂ ಸರಿ ಗೊತ್ತಿಲ್ಲ, ಹಿರಿಯರು ಹೇಳಿದ್ದಷ್ಟೇ. ಕೋಣಗಳಿರುವಾಗ ನಾನಿಲ್ಲಿ ಇರಲಿಲ್ಲ. ನೆಕ್ಸ್ಟ್, ಎಷ್ಟು ಪ್ರಶ್ನೆ ಆಯ್ತು ಒಟ್ಟಿಗೆ? 4 ಆಯ್ತು. ನಾರಾಯಣ ಗುರುಗಳು ಯಾವ ರಾಜ್ಯದಲ್ಲಿ ಹುಟ್ಟಿದ್ರು? ಕೇರಳ. ಕೇರಳ ರಾಜ್ಯದಲ್ಲಿ ಹುಟ್ಟಿದ್ರು. ನಾರಾಯಣ ಗುರುಗಳು ಕೇರಳ ರಾಜ್ಯದಲ್ಲಿ ಹುಟ್ಟಿದ್ರು. ಯಕ್ಷಿತ. ಹೌದಾ? ನಿಲ್ಲಿ. ಕೇರಳದ ತಿರುವನಂತಪುರ. ಸರಿ, ಅವರು ಅದೇ ಉತ್ತರ ಹೇಳ್ತಾರೆ. ಈಗ ಇನ್ನೊಂದು ಪ್ರಶ್ನೆ ನಾನು ಅವಳಿಗೆ ಕೇಳ್ತೇನೆ, ಯಾಕೆಂತ ಹೇಳಿದ್ರೆ ಅವಳು ನಿಂತಿದ್ದಾಳೆ. ಆಗ ನಾರಾಯಣ ಗುರು ಹುಟ್ಟಿದ ಗ್ರಾಮ ಯಾವುದು? ಚೆಂಬಿಳಂತಿ. ಸ್ವಲ್ಪ ನಾನೇ ಕರೆಕ್ಟ್ ಮಾಡ್ತೇನೆ. ಚೆಂಬಿಳಂತಿ. ನಾರಾಯಣ ಗುರುಗಳು ಹುಟ್ಟಿದ್ದು ಕೇರಳದ ತಿರುವನಂತಪುರದ ಚೆಂಬಿಳಂತಿ ಎನ್ನುವಂತ ಗ್ರಾಮದಲ್ಲಿ. ಎಲ್ಲರಿಗೂ ಗೊತ್ತಾಯ್ತಲ್ಲ? ಒಂದ್ಸಾರಿ ಹೇಳಿ. ನಾರಾಯಣ ಗುರುಗಳು ಕೇರಳದ ತಿರುವನಂತಪುರದ ಚೆಂಬಿಳಂತಿ ಎನ್ನುವಂತಹ ಗ್ರಾಮದಲ್ಲಿ ಹುಟ್ಟಿದ್ರು. ನಾರಾಯಣ ಗುರುಗಳ ಸಂದೇಶ ಯಾವುದು? ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು. ನನಗೊಂದು ಪ್ರೈಮರಿ ಶಾಲೆಗೆ ಟೀಚಿಂಗ್ ಮಾಡಿ ಬಂದಾಗ ಖುಷಿ ಆಗ್ತದೆ. ಎಷ್ಟು ಚಂದ ಹೇಳ್ತೀರಿ ನೋಡಿ ನೀವು. ನಮ್ಮ ದೊಡ್ಡ ಮಕ್ಕಳು, ಯೂನಿವರ್ಸಿಟಿ ಮಕ್ಕಳು ಇಷ್ಟು ಚಂದ ಹೇಳೋದಿಲ್ಲ. ನೆಕ್ಸ್ಟ್ ಪ್ರಶ್ನೆ. ಎಷ್ಟನೇ ಪ್ರಶ್ನೆ ಇದು? 6ನೇ ಪ್ರಶ್ನೆ, 7ನೇ ಪ್ರಶ್ನೆ. ಸರಿ, ನಾರಾಯಣ ಗುರುಗಳು ಎಷ್ಟೇ ಇಸವಿಯಲ್ಲಿ ಹುಟ್ಟಿದ್ರು? 1958. ನೆಕ್ಸ್ಟ್ ಯಾರು? 1854. 1854 ಅವರ ಹೆಸರು ಬರ್ಕೊಳ್ಳಿ. ನಾರಾಯಣ ಗುರುಗಳು ಅಂದ್ರೆ 19ನೇ ಶತಮಾನದಲ್ಲಿ 1854ರಲ್ಲಿ ಹುಟ್ಟಿದ್ರು. ಇನ್ನೊಂದು ಪ್ರಶ್ನೆ, ಅದರಲ್ಲಿ ಯಾವ ಹಬ್ಬದ ದಿವಸ ಹುಟ್ಟಿದ್ರು? ಶ್ರಾವಣ ಮಾಸದ ಓಣಂ ಹಬ್ಬದ. ಶ್ರಾವಣ ಮಾಸದ ಓಣಂ ಹಬ್ಬದ ದಿವಸ. ಇವನಿಗೆ ಯಕ್ಷಿಗೆ ಒಂದು ಇದು ಕೊಡಿ, ಕ್ಲಾಪ್ ಕೊಡಿ. ನೋಡಿ ಎಷ್ಟು ಚಂದ ಮಕ್ಕಳು ಭಾಷಣ ಕೇಳಿದ್ದಾರೆ ನೋಡಿ ಅಂತೆ. ನಿಜವಾಗಿ ನನಗೆ ಖುಷಿಯಾಗುವುದು ಏನು ಅಂತ ಹೇಳಿದ್ರೆ, ಅಷ್ಟು ಹೊತ್ತು ಅವರು ಕೇಳಿ ಅದನ್ನ ನೆನಪಿನಲ್ಲಿ ಇಟ್ಟುಕೊಂಡಿದ್ದಾರಲ್ಲ. ನೆಕ್ಸ್ಟ್ ಪ್ರಶ್ನೆ, ಸುಲಭದ ಒಂದು ಪ್ರಶ್ನೆ ಕೇಳ್ತೇನೆ. ಸುಲಭದ ಪ್ರಶ್ನೆ.
ಹೆಸರು ಯಾವುದು? ಯಾವುದು? ಸರಿಯಾಗಿ ನೋಡಿಕೊಂಡಿರ್ಬೇಕು, ಯಾಕಂದ್ರೆ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು. ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ. ನಿಶಾ. ಇನ್ನೊಂದು, ನಾರಾಯಣ ಗುರುಗಳ ಮೊದಲ ಹೆಸರು ಯಾವುದು? ಯಕ್ಷಿತ್. ಅನನ್ಯ. ನಾಣು. ನಾರಾಯಣ ಗುರುಗಳ ಮೊದಲ ಹೆಸರು ನಾಣು. ನಾಣು ಮತ್ತೆ ನಾರಾಯಣನಾದದ್ದು. ಚಿಕ್ಕಂದಿನಲ್ಲಿ ಲತಾ ಇದ್ದವಳು ಮತ್ತೆ ಶ್ರೀಲತಾ ಆಗ್ತಾಳೆ. ಚಿಕ್ಕಂದಿನಲ್ಲಿ ವಿಜಯ ಇದ್ದವಳು ಮತ್ತೆ ವಿಜಯಲಕ್ಷ್ಮಿ ಆಗ್ತಾಳೆ. ಇದೆಲ್ಲ ನಮ್ದು ಹೆಸರು ಬದಲಾಗುದು. ಎಷ್ಟಾಯ್ತು ಪ್ರಶ್ನೆ? 9 ಪ್ರಶ್ನೆ ಆಯ್ತು. ನೋಡಿಕೊಳ್ಳಿ, ಯಾರು ಮೊದಲು ಕೈ ಎತ್ತಾರೆ ಅಂತ. ಮಕ್ಕಳಿಗೆ ಅನ್ಯಾಯ ಆಗಬಾರ್ದು, ನನಗೆ ಮತ್ತೆ ಈಚೆ ಬರ್ಲಿಕ್ಕೆ ಇರ್ಲಿಕ್ಕಿಲ್ಲ. ನಾರಾಯಣ ಗುರುಗಳ ತಂದೆ ಹೆಸರೇನು? ಮಾದಾಲನ್, ಮಾದಮ್ ಆಲನ್, ಮಾದಮ್ ಆಸಂ, ಮಾದನ್ ಆಶಾನ್. ಸ್ವಲ್ಪ ಅದು ನಮಗೆ ಗೊತ್ತಿತ್ತು, ಅಲ್ಲಿಂದ ಕೇಳುವಾಗ ಸ್ವಲ್ಪ ಇದಾಗಿ ಮಾದನ್ ಆಶಾನ್. ನಾರಾಯಣ ಗುರುಗಳ ತಂದೆಯ ಹೆಸರು ಮಾದನ್ ಆಶಾನ್. ಒಂದು ಕ್ವಶನ್ ಇನ್ನು ಒಂದು ಪ್ರಶ್ನೆ ಮಾತ್ರ ಉಳಿದದ್ದಲ್ಲ, ಹಾಗಾಗಿ ಆ ಇಬ್ಬರಿಗೆ ಇಬ್ಬರು ನಿಂತುಕೊಳ್ಳಿ ನೋಡುವ. ಅನನ್ಯ ಮತ್ತೆ ಯಕ್ಷಿತ್ ನಿಂತುಕೊಳ್ಳಿ. ನಿಮ್ಗೆ ಎಷ್ಟರವರೆಗೆ ನೀವು ಇಬ್ಬರು ಹೇಳ್ತೀರಾ ಅಷ್ಟು ಪ್ರಶ್ನೆಗಳನ್ನ ನಾನು ಕೇಳ್ತೇನೆ. ಸುಮ್ಮನೆ ನೀವೆಲ್ಲ ಸುಮ್ಮನೆ ಈಗ ಅವರೊಳಗಡೆ ನೇರ ಮುಖಾಮುಖಿ ಸ್ಪರ್ಧೆ. ಅನನ್ಯ ಅವರಿಗೆ 4 ಅಂಕಗಳು ಬಂದಿದೆ, ಯಕ್ಷಿತ್ ಅವರಿಗೆ 4 ಅಂಕಗಳು ಬಂದಿದೆ, ಭಾಗ್ಯಶ್ರೀ ಅವರಿಗೆ 2 ಅಂಕಗಳು ಬಂದಿದೆ, ನಿಶಾ ಅವರಿಗೆ 1 ಅಂಕ ಬಂದಿದೆ. ಇದರಲ್ಲಿ ಈಗ ಅನನ್ಯ ಮತ್ತು ಯಾರು ಮೊದಲು ಕೈ ಎತ್ತಾರೆ ಅವಳನ್ನು ನೀವು ನೋಡ್ಬೇಕು. ಇಬ್ಬರನ್ನು ನೋಡ್ತಾ ಇದ್ದೀವಿ. ನಾರಾಯಣ ಗುರುಗಳ ತಾಯಿ ಹೆಸರು? ಹುಟ್ಟಿ ಅಮ್ಮ. ಸರಿ ನೆನಪಿದೆ ಅಲ್ಲ, ಯಾಕೆಂತ ಹೇಳಿದ್ರೆ ಕುಟ್ಟಿ ಅಂತ ತುಂಬಾ ಜನಕ್ಕೆ ಇಲ್ಲಿ ಕೂಡ ಹೆಸರು ಇರ್ತದೆ, ಕುಟ್ಟಿ ಅಮ್ಮ. ಈಗ ಏನ್ ಬೇಸರ ಮಾಡಿಕೊಳ್ಬೇಡಿ, ಯಾಕೆಂತ ಹೇಳಿದ್ರೆ ನಾವು ಇನ್ನೊಂದು ಸಾರಿ ಬರ್ತೇವೆ. ಇಲ್ಲಿ ಯಕ್ಷಿತ ಪ್ರಥಮ ಸ್ಥಾನವನ್ನ ರಸಪ್ರಶ್ನೆ ಇವತ್ತಿನ 9ನೇ ತರಗತಿಯ ಹುಡುಗ, ಕನ್ನಡ ಮಾಧ್ಯಮ ಅಲ್ಲ, ಕನ್ನಡ ಮಾಧ್ಯಮದ 9ನೇ ತರಗತಿಯ ಹುಡುಗ. ಈಗ ನಾನು ಕೂಡ ಕನ್ನಡ ಮಾಧ್ಯಮದ ಹುಡುಗ. VC ಅವರು ಕನ್ನಡ ಮಾಧ್ಯಮದಲ್ಲಿ ಕಲ್ತದ್ದು, ಇಲ್ಲಿರುವವರು ಹೆಚ್ಚಿನವರು ಕನ್ನಡ ಮಾಧ್ಯಮದಲ್ಲಿ ಕಲ್ತದ್ದು. ಅಬ್ದುಲ್ ಕಲಾಂ ಅವರು ಅವರ ಮಾತೃಭಾಷೆ ತಮಿಳಿನ ಮೂಲಕ ಕಲ್ತವರು. ಹಾಗಾಗಿ ನಮ್ಮ ಮಾತೃಭಾಷೆಯಲ್ಲಿ ಕಲ್ತವರಿಗೆ ಪಾಂಡಿತ್ಯ ಹೆಚ್ಚು ಬರ್ತದೆ. ಯಾವುದೇ ಇನ್ನು ಕೆಲವೇ ವರ್ಷಗಳಲ್ಲಿ ವಿಶ್ವವಿದ್ಯಾನಿಲಯದ ಒಂದು ವಿಭಾಗದಲ್ಲಿ ಅವರು ಡಾಕ್ಟರೇಟ್ ಪದವಿಯನ್ನು ಪಡೆಯಬೇಕು ಎನ್ನುವಂತಹ ಒಂದು ಆಶಯದಿಂದ ಯಕ್ಷಿತ್ ಅವರಿಗೆ ಅವರು ಇವತ್ತಿನ ರಸಪ್ರಶ್ನೆಯ ಬಹುಮಾನವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅನ್ನಪೂರ್ಣ ಮೇಡಮ್ ಮತ್ತೆ ಜಾನ್ ಫೆರ್ನಾಂಡಿಸ್, ನಮ್ಮ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಸಿಲ್ವಿ ಅವರು, ಬೇರೆ ಎಲ್ಲ ಸಹೋದ್ಯೋಗಿ ಬಂಧುಗಳಿಗೆ ಮಕ್ಕಳೆಲ್ಲ ನೀವು ತುಂಬಾ ಹುಷಾರು. ಚಾರನ್ನೆಲ್ಲ ಬಾರಿ ಒತ್ತಡ ಮಾಡಿ ಹೋಗ್ಬೇಕು. ನಮ್ಮಲ್ಲಿ ತುಳುವಿನಲ್ಲಿ ಒಂದು ಒತ್ತಡ ಅಂತ ಉಂಟು, ಆ ಒತ್ತಡ ಮಾಡಿ ಹೋಗ್ಬೇಕು. ನನಗೆ ತುಂಬಾ
ಅಲ್ಲಿ ಬ್ಯಾನರ್ ಕಟ್ಟುವುದರಿಂದ ಸ್ಕ್ರೀನ್ ಕಟ್ಟುವುದರಿಂದ ತೊಡಗಿ ಅವರು ತುಂಬಾ ಹುಷಾರಿದ್ದಾರೆ. ಯಾಕೆಂತ ಹೇಳಿದ್ರೆ ಅವರಿಗೆ ಎಲ್ಲ ಕೆಲಸಗಳು ಗೊತ್ತಿದೆ, ಅವರಿಗೆ ಭವಿಷ್ಯ ಇದೆ. ಭವಿಷ್ಯ ಇರ್ಲಿ ಅಂತ ನಮ್ಮ ಹಾರೈಕೆಯನ್ನ ಅವರಿಗೆ ಕೊಡ್ತಾ, ವಿಶ್ವವಿದ್ಯಾನಿಲಯ ನಿಮ್ಮನ್ನ ಕಾಯ್ತಾ ಇದೆ ಮಕ್ಕಳೇ. ಚೆನ್ನಾಗಿ ಓದಿ. ಮಾಧ್ಯಮ ನಮಗೆ ಮುಖ್ಯ ಅಲ್ಲ, ನಾವು ಹೋಗುವಂತಹ ದಾರಿ ಮುಖ್ಯ. ಹಿರಿಯರಿಗೆ ಗೌರವ ಕೊಟ್ಟು ಕಲೀರಿ. ಎಲ್ಲರಿಗೂ ವಂದನೆಗಳು. ಈ ನಾರಾಯಣ ಗುರುಗಳ ಆಶೀರ್ವಾದ, ಅವರ ತತ್ವ ಸಂದೇಶಗಳ ಮೂಲಕ ನಿಮ್ಮ ಬದುಕು ಎತ್ತರಕ್ಕೆ ಏರಿ.